ಗ್ರೀನ್ ಗ್ಲೋಬಲ್ ಟೈಗರ್ಸ್ ಕ್ಲಬ್, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ, ನವಯುಗ್ ಕನ್ಸ್ಟ್ರಕ್ಷನ್, ಅರಣ್ಯ ಇಲಾಖೆದ ಸಹಕಾರಡು ಪರಿಸರ ಪ್ರೇಮಿ ಮಾಧವ್ ಉಳ್ಳಾಲ್ರನ ನೇತೃತ್ವಡ್ ಗುರುವಾರ ಆಟನೆ ಮಲ್ತಿನ ತಲಪಾಡಿರ್ದು ನಂತೂರು ಮುಟ್ಟ ನಾರಾಯಣಗುರು ಸಾಮರಸ್ಯದ ಸಾಲುಮರ ಗಿಡ ನಾಟಿ ಕಾರ್ಯಕ್ರಮಗ ಅಂಬಿಕಾರೋಡ್ ಗಟ್ಟಿ ಸಮಾಜದಲ್ಪ ಉಳ್ಳಾಲ ಉಳಿಯ ಶ್ರೀ ಉಳ್ಳಾಲ್ತಿ ಧರ್ಮರಸನ ಕ್ಷೇತ್ರದ ಧರ್ಮದರ್ಶಿಲು ಶ್ರೀ ದೇವು ಮೂಲ್ಯನೆರು, ಉಳ್ಳಾಲ ಸೈಯದ್ ಮದನಿ ದರ್ಗಾ ಅಧ್ಯಕ್ಷರು ಅಬ್ದುಲ್ ರಶೀದ್, ಲಯನ್ಸ್ ಗವರ್ನರ್ ರೊನಾಲ್ಡ್ ಗೋಮ್ಸ್ ಚಾಲನೆ ಕೊರಿಯರು. ಇಂಚಿನ ಕಾರ್ಯಕ್ರಮ ನಿರಂತರವಾದ ನಡೆತಂಡ ಪರಿಸರ ಪರಿಪೂರ್ಣ ಆಯರೆ ಸಾಧ್ಯ ಉಂಟು ಪಣದು ಧರ್ಮದರ್ಶಿ ಶ್ರೀ ದೇವು ಮೂಲ್ಯನೇರು ತಿರುಪಾಯರು. ಖುಷಿ ಯಾಕಂದ ಪರಿಸರ ನನಗೆ ಮುಖ್ಯವಾಗಿತ್ತು. ಆ ಪರಿಸರ ಶುದ್ಧ ಆಗಿತ್ತಂದಾನೇ ನಮ್ಮ ವಾತಾವರಣ ಶುದ್ಧ ಆಗುತ್ತಾರೆ ಸಾಧ್ಯತೆ ಉಂಟು. ಐಕೆ ನಮ್ಮ ರಾಧಮ್ಮ ಕೊಡು ಪಂಡಂದ ಇಂಚಿನ ಕಾರ್ಯಕ್ರಮಗಳು ಯಥಿಷ್ಠವಾಗಿ ನಡೆತಂದಾನೇ ಅಂಚಿನ ಪರಿಸರ ಪರಿಪೂರ್ಣವಾದ ಸಾಧ್ಯತೆ ಉಂಟು. ನಮ್ಮ ಹಿರಿಯ ಹಕ್ಕಲು ಒಂದು ಕಾಲೋಡು ನಂತು ಬೋಡಾದು ಯುವ ಪೀಳಿಗೆಗೋಸ್ಕರವಾದ ಅನೇಕ ಮರಮಟ್ಟಲಿನಲ್ಲಿ ನಡ್ತೇವೆ. ದಯಮಾಡಿ ಆನಿದ ಕಾಲೋಡೆ ಆ ಹಿರಿಯ ಹಕ್ಕಳಿಗೆ ವಾತಾವರಣ ಎಂಚ ಶುದ್ಧಿ ಮಲ್ಪಡು ಬಂದಿನ ತಿಳಿವಳಿಕೆ ಹಕ್ಕಳಿಗೆ ಇರ್ತದೆ. ಅಂಚೆಂಟ ಅವರ ಇನಿ ನಮ್ಮ ಈ ಪರಿಸರವು ಬದುಕೊಡು ಮುನ್ನಾಂಡ ಅಕ್ಕಲು ಮುಂಜಿ ಆ ಪರಿಶ್ರಮಣೆ ಅಂತ ಪಂಜಾರ ನಾನು ಇಷ್ಟಪಡ್ತಾರೆ. ಐದು ಈ ನಮ್ಮ ಇಡೀ ನಾಶವೊಂದಿಲ್ಲ. ನಮ್ಮ ಯುವ ಪೀಳಿಗೆ ಬದುಕೊಡು
ಯುವ ಪೀಳಿಗೆ ಬದುಕೋಡುಂದಾಂಡ ನಮ್ಮ ಇಂಚಿನ ಕಾರ್ಯಕ್ರಮ ಮಂತಂದಾಂಡನೆ ಆ ಯುವ ಪೀಳಿಗೆ ನಮ್ಮ ಪುದರನ್ನು ಶಾಶ್ವತವಾದ ಪನ್ಯರದ್ದು ಇದು ಎಂಕುಲು ಪಂಪ ದಾಯಪಂಡಿಗೆ ಹಿರಿಯಕುಲು ಮಂತಿನ ನಾ ಪಂಡದು ಎಲ್ಲ ನಮ್ಮ ಯುವ ಪೀಳಿಗೆ ಪಂಪುಡು ಎಂಕುಲು ಹಿರಿಯಕುಲು ಇಂಚೆ ಮಂತಿನ ಇನಿ ಎಂಕುಲು ಈ ಭೂಮಿಡು ಬದುಕಲು ಸಾಧ್ಯ ಆಗ್ತದೆ ಪಂಪಿನ ನಂಗೆ ತಿಕ್ಕೊಡುಂದಾಂಡ ಇಂಚಿನ ಕಾರ್ಯಕ್ರಮ ಖಂಡಿತ ಆವಡ ಆಯ್ನನೆ ಅವು ಮಾತ್ರ ತಂದೆ ಪರಿಸರನು ಒಡಿಪುನಂಚಿನ ಬೇಲೆ ಇನಿ ಮಾದಾವುಳ್ಳಾಲು ಮಾತೆರ್ನಲ್ಲ ಆಗ್ತದೆ ಪ್ರತಿ ಜನ ಸಾಮಾನ್ಯರಲ್ಲ ಒಂದು ಮಾತೆರ್ನಲ್ಲ ಕರ್ತವ್ಯ ಆದ ಪುನಃ ಬನ್ನಿರ ಇಷ್ಟಪಡ್ತಾರೆ ಇಡೀ ದೇಶದ ವಾತಾವರಣ ಕುಲಷಿತ ಆಗ್ತದೆ ಕಾರಣ ನಮ್ಮನೆ ಎಂದು ಪನೋಲಿ ಇನ್ನಿತ ದಿವಸೋಡು ಅರಣ್ಯ ಅಧಿಕಾರಿಗಳ ಅರಣ್ಯ ಇಲಾಖೆ ಅವಡು ಮಾತತಿಕ್ಕುಳ್ಳ ಎಂಜಿ ನೆಡ್ಡೆಡ್ಡ ಮರಕ್ಕಳಿಗೆ ನಡೆದು ನೋಡಿ ನೀವು ಓದಿಯ ಬೀಜನು ವೈಕ ಸಂರಕ್ಷಣೆ ಮತ್ತದು ದಕ್ಕದು ಏಕೋ ಲಕ್ಷ ಬೀಜನ ಮಣ್ಣುಡ ಪಾಡ ದಕ್ಕದು ಬುಳ್ಳೆ ಪವೊಂದುಲ್ಲೆ ಕಾಡು ಅಂದುಕೊಂಡದು ನಿಜವಾಗ ಐದು ಕೇಳಿನಾಗ ಸಂತೋಷ ಆಗ್ಬೋದು ಎಂಕೆ ಓದಿ ಪೇಪರ್ ಅಂಚಿನ ಕೆಲಸ ನೀ ಮಾಧವುಳ್ಳ ವಿಷಯ ಕನ್ನಡಾತ್ಮೆ ಇತ್ತು ಮಾಧವುಳ್ಳಾಲ ಎಂಗ್ಲ ಬರ ಆತ್ಮೀಯತೆ ಮಸ್ತ ಆತ್ಮೀಯತೆ ಇನಿ ಎಂಗ್ಲ ಕ್ಷೇತ್ರ ಸಾಧಾರಣ 300 ದೈ ನಡೆಯ ಕಾರಣ ಆತಿನಿ ಮಾಧವುಳ್ಳಾಲ ಇನಿ ಅವು ಬೃಹದಾಕಾರವಾದ ಬೆಳೆದಿಲ್ಲ ಅವು ಐಟು ಸೊರಗೆ ಉಪ್ಪು ಅತನ ರಕ್ತಚಂದನ ಉಪ್ಪು ಸಾಗುವಾಣಿ ಆದ ಉಪ್ಪು ಅತನ ರುದ್ರಾಕ್ಷಿ ಆದ ಉಪ್ಪು ಇನ್ನು ಮಾತ್ರ ಇನಿ ಅತನ ಫಲವಸ್ತು ಬೆಬ್ಬಲಸ್ಸು ಅವಳ ಹಲಸ್ಸು ಅಂಚಿನ ಫಲವಸ್ತುದ ಸಾಧಾರಣ 300 ಗಿಡ ಇನಿ ಬೃಹದಾಕಾರವಾದ ಬೆಳೆದಿಲ್ಲವು ಐದು ದೂನಾಗ ಪ್ರತಿ ಒಂಜಿ ಪುದರಡ್ಲ ಮಾಧವುಳ್ಳನ ಪುದರ್ ಪನೊಂದು ಉಂಟವು ಅವು ಈಗಲೇ ಭಾಳ ಸಂತೋಷ ಐದೇನೆ ಹೆಮ್ಮೆ ಪಡೋದು ಬಂತೆ ಇನಿ ಪಂಡೇರೆ ಕಡೆ ಬಂದಾಗ ಸಾಲು ಮರ ತಿಮ್ಮಕ್ಕನಮ್ಮ ಮತ್ತು ಪರಿಸರದ ಮಸ್ತ್ ಕಾಳಜಿತ್ತಿನಂತಿನ ಆರು ಇನಿ ನಮ್ಮ ಈ ನೆಟ್ಟು ನಿಜವಾದ ಮಾಧವರಿಗೆ ಸಂದೋಳು ಅವು ಸಾಲು ಮರ ತಿಮ್ಮಕ್ಕನ ಪುದರ್ ಇನಿ ಮಾಧವರ ನೆಟ್ಟು ನಮಗೆ ಗುರುತಿಸ ಒಂದಿಲ್ಲ ಇಂಚಿನ ಬೇರೆ ಮಾತೆರ್ಲ ಮಲ್ಪೊಡು ಪರಿಸರ ಹೊರಿಯೋಡು ಪರಿಸರ ನಮ್ಮ ಬೊಕ್ಕದ ಯುವ ಪೀಳಿಗೆ ಬದುಕೊಡುಂದಾಂಡ ಆ ಆಮ್ಲಜನಕಯುಕ್ತವಾಯಿನಂಚಿನ ಇಂಗಾಲದ ಡೈಆಕ್ಸೈಡ್ ತೆಗೆದು ಆಮ್ಲಜನಕವನ್ನು ಉತ್ಪತ್ತಿ ಮತ್ತು ನಮ್ಮ ಪ್ರಾಣವಾಯು ಅಂಚಿನ ನಂಗೆ ಉಸಿರಾಟ ಮಲ್ಪರೆ ಕೊಡಿ ತಿನ್ನಂಚಿನ ಶುದ್ಧ ವಾಯು ನಿರ್ಮಾಣ ಆವಡುಂದಾಂಡ ಇಂಚಿನ ಕೆಲಸ ಖಂಡಿತವಾಗಿ ಯಶಸ್ವಿ ಆವಡು ತನ್ನೊಂದು ನೆಟ್ಟಿಗೆ ಏನು ಮಾತ್ರ ಪಾಲು ಪಡಿತಾರ ಅಕ್ಲೇ ಮಾತ್ರ ಆ ಪರಿಸರ ಮಾತ್ರ ಆಶೀರ್ವಾದ ಕೊರಡು ಪರಿಸರ ಶುಭ್ರವಾದ ಪಂಪಿನಂಚಿನ ಪಾತ್ರ ಪತ್ತೊಂದು ಈ ಭೂಮಿ ನಮಕ್ ಬೋಡಾಯಿನೆ ಹೊರತು ಭೂಮಿಗೆ ನಮ್ಮ ಅಗತ್ಯ ಇಜ್ಜಿ ಅಂಚಾದು ಪರಿಸರನ ಒರ್ತೊನ್ನ ಬೇಲೆ ನಮ್ಮಿರ್ದು ಅವಡಾತನ ಪಂಡದು ಜನಾಬ್ ಅಬ್ದುಲ್ ರಶೀದ್ ಹಾಜಿಯರ್ ತೆರಿಪಾಯರು. ಒಂದು ಉದಾಹರಣೆಯನ್ನು ಇಲ್ಲಿ ಕೊಟ್ಟಿದ್ದಾರೆ, ನೀವು ನೆಟ್ಟವರು ಹೋಗುವಾಗ ಕಾರಲ್ಲಿ ನೋಡಿಕೊಳ್ಳಿ ಅಂತೇಳಿ. ಇದು ಒಂದು ಉತ್ತಮ ಸಂದೇಶ. ಯಾಕೆಂತ ಹೇಳಿದರೆ, ಕಳೆದ 2 ವರ್ಷಗಳ ಹಿಂದೆ ಉಳ್ಳಾಳದಲ್ಲಿ ನಾವು ಅಬ್ಬಕ್ಕ ಸರ್ಕಲ್ನಿಂದ ತೊಕ್ಕೋಟು ಓವರ್ ಬೀಚ್ ತನಕ ಸಸಿಗಳನ್ನು ನೆಡುವಾಗ ಈ ರೀತಿಯ ಮಾತುಗಳನ್ನು ಆಡಿದೆವು. ಆ ದೇವರ ಅನುಗ್ರಹದಿಂದ ಆ ಎಲ್ಲ ಗಿಡಗಳು ಇವತ್ತು ಬೆಳೆದು ನಿಂತದನ್ನು ನಾವು ದಿನ ಆ ಕಡೆ ಈ ಕಡೆ ಹೋಗುವಾಗ ಮನಸ್ಸಿಗೆ ಎಷ್ಟು ಉಲ್ಲಾಸ ಆಗ್ತದೆ ಅಂತ ಹೇಳಿದರೆ ಅದು ಅಷ್ಟಿಷ್ಟೇ ಅಲ್ಲ, ಅದರ ಬಗ್ಗೆ ವರ್ಣನೆ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ನಾವು ನೆಟ್ಟವರು ಫೋಟೋ ತೆಗೆಸಿ ಪೇಪರಿಗೆ ಹಾಕಿಕೊಂಡು ನಾವು ಹೋಗ್ತೇವೆ, ಆಮೇಲೆ ನಾವು ನೋಡುವುದಿಲ್ಲ. ಅದನ್ನು ಉಳಿಸುವಂಥ ಕೆಲಸ. ಈಗ ಒಂದು ಮಾತು ಹೇಳಿದರು, ಸರ್ಕಾರ ನೆಟ್ಟ ಗಿಡದ ಲೆಕ್ಕ ನೋಡಿದರೆ ಇಡೀ ಊರು ಕಾಡಾಗಬೇಕು. ಖಂಡಿತವಾಗಿ ಕಾಡು ಆಗ್ತಿತ್ತು, ನೆಡಲಿಕ್ಕೆ ಮಾತ್ರ ಇಲಾಖೆ ಇತ್ತು. ಈಗಿನ ಹಾಗೆ ಆ ಕಾಲದಲ್ಲಿ ಸಂಘ ಸಂಸ್ಥೆಗಳು ಮುಂದೆ ಬರ್ತಾ ಇಲ್ಲ, ಶಾಲೆಯಲ್ಲಿ ಮಾತ್ರ ವನ ಮಹೋತ್ಸವ. ಈಗ ನಮ್ಮ ಪಾಲಿಗೆ ಒಂದು ದೊಡ್ಡ ಆಸ್ತಿ ಏನು ಅಂತ ಹೇಳಿದ್ರೆ, ಅಧಿಕಾರಿಯಾದ ಶ್ರೀಧರ್ ಅವರು ತಮ್ಮ ಬಲಗವನ್ನು ಬಹಳಷ್ಟು ಜಾಗ್ರತೆಯಿಂದ ಉತ್ಸಾಹದಿಂದ ಕೆಲಸ ಮಾಡುವಂಥ ರೀತಿಯನ್ನು ನಾವು ಕಾಣ್ತೇವೆ. ಇದನ್ನು ನಾನು ಹೊಗಳುವುದಲ್ಲ, ಎಲ್ಲ ಕಡೆ ಅವರು ನೆಟ್ಟ ಗಿಡಗಳು ಈಗ ಬೆಳೀತಾ ಇದೆ. ಈ ರೀತಿ ಬೆಳೆದರೆ ಖಂಡಿತವಾಗಿ ಊರಿಡೀ ಕಾಡಾಗ್ತದೆ. ಈಗ ಇಂಥ ಅಧಿಕಾರಿಗಳು ಇಲ್ಲಿ ಬೇಕು. ಬರೀ ಶ್ರೀಧರ್ ಒಬ್ಬರೇ ಅಲ್ಲ, ಸೌಮ್ಯ ಅಂತ ಹೇಳುವಂಥ ಈ ಒಂದು ಸಿಬ್ಬಂದಿ ನಾನು ನೋಡಿದ ಮಟ್ಟಿಗೆ ಆ ನೀರಿಲ್ಲದ ಕಾಲದಲ್ಲಿ ಬೇರೆ ಬೇರೆ ಕಡೆಯಿಂದ ನೀರನ್ನು ತಂದು ಅದಕ್ಕೆ ಕೊಡುವಂಥದ್ದು, ನೀರು ಉಳಿಸುವಂಥ ಕೆಲಸ ಮಾಡುವಂಥದ್ದು ನಿಜವಾದ ಶ್ಲಾಘನೀಯ. ಆ ರೀತಿಯ ಅಧಿಕಾರಿಗಳಿದ್ದಾಗ ಸಂಬಂಧಪಟ್ಟಂಥ ಕೆಲವು ಸಂಘ ಸಂಸ್ಥೆಗಳು ಕೈ ಜೋಡಿಸಿದಲ್ಲಿ ಖಂಡಿತವಾಗಿಯೂ ನಮ್ಮ ಪರಿಸರ ಅರಣ್ಯೀಕರಣವಾಗಿ ಪರಿಸರದ ಉಳಿವಿಗೆ ಸಹಕಾರಿಯಾಗ್ತದೆ. ನಾವು ಇವೆಲ್ಲ ಆಲೋಚನೆ ಮಾಡಬೇಕು. ಈಗ ನಮ್ಮ ಉಳಿಯ ಧರ್ಮ ಸಿಡಿದಾಗೆ ಈ ಭೂಮಿ ನಮಗೆ ಬೇಕಾಗಿದೆ ಶಿವಾಯಿ,
ಭೂಮಿಗಾಗಿ ನಾವು ಅಗತ್ಯ ಇಲ್ಲ, ಭೂಮಿಗೆ ನಮ್ಮ ಅಗತ್ಯ ಇಲ್ಲ, ನಮಗೆ ಭೂಮಿ ಬೇಕಾಗಿದೆ. ಭೂಮಿಯಲ್ಲಿದ್ದಂಥ ಮರಮಟ್ಟುಗಳು ಬೆಳೆದಾಗ ಮಾತ್ರ ಪರಿಸರ ಉಳಿಯಬಹುದು. ಈಗ ನಾವೆಲ್ಲ ಈಗ ಕಾಣ್ತಾ ಇರುವಂಥ ಈ ಕೊರೋನಾ ವೈರಸ್ ಕೂಡ ಏನಾಗಿದೆ, ಕಾಡು ಪ್ರಾಣಿಗಳನ್ನು, ಬೇರೆ ಬೇರೆ ರೀತಿಯ ವನ್ಯಜೀವಿಗಳನ್ನು ಕೊಂದು ತಿನ್ನುವುದರಿಂದ ಈ ರೀತಿಯ ಒಂದು ವಿಕೋಪಕ್ಕೆ ಸಿಲುಕಿಕೊಂಡು ನಾವು ಇವತ್ತು ಅನುಭವಿಸ್ತಾ ಇದ್ದೇವೆ. ಅದಕ್ಕಾಗಿ ನಾವು ಪರಿಸರವನ್ನು ಬೆಳೆಸೋಣ, ಪ್ರತಿಯೊಬ್ಬರು ಆ ಗಿಡದ ಮೇಲೆ ಒಂದು ಪ್ರೀತಿಯನ್ನು ತೋರಿಸೋಣ. ಆ ಮೂಲಕ ನಮ್ಮ ಮುಂದಿನ ಪೀಳಿಗೆಗೆ ಈ ಒಂದು ಭೂಮಿಯನ್ನು ಫಲವತ್ತಾದ ಭೂಮಿಯಾಗಿ ಮಾಡಲಿಕ್ಕೆ ಎಲ್ಲರ ಸಹಕಾರದಿಂದ ನಾವು ಕೂಡ ಇದ್ದೇವೆ ಎಂಬ ಮಾತನ್ನು ಹೇಳಿ, ಆ ಪರಮಾತ್ಮ ಅಲ್ಲಾಹನು ಎಲ್ಲರಿಗೂ ಸಹೋದರತೆಯಿಂದ ಬಾಳುವಂಥ ಮನೋಭಾವವನ್ನು ನೀಡಿ ಎಲ್ಲ ಕಲ್ಮಶಗಳನ್ನು ದೂರೀಕರಣಗೊಳಿಸಿ ನಾವೆಲ್ಲ ಸೃಷ್ಟಿಕರ್ತನ ಮಕ್ಕಳು ಎಂಬ ದೃಷ್ಟಿಯಲ್ಲಿ ಮುಂದೆ ಸಾಗುವಂತ ಹಾರೈಸಿ. ಲಯನ್ ರೊನಾಲ್ಡ್ ಗೋಮ್ಸ್ ಪರಿಸರ ಪ್ರೇಮಿ ಮಾಧವ್ ಉಳ್ಳಾಲ್ ಬೊಕ್ಕ ಸಹಕಾರ ಕೊರ್ನ ಮಾತಾ ಸಂಘ ಸಂಸ್ಥೆಗಳನ್ನು ಅಭಿನಂದಿಸಾದು ಈ ಕಾರ್ಯಕ್ರಮ ಎಡ್ಡ ರೀತಿಡು ದುಂಬು ಪಾವಡೊಂದು ಹಾರೈಸಿರು. ಖಂಡಿತವಾಗಿ ನಮಗೆ ಅತ್ಯಂತ ಹೆಮ್ಮೆಯ ವಿಷಯ ಅಂತ ಹೇಳಿದರೆ ಲಯನ್ಸ್ ಕ್ಲಬ್ ಅಂತಾರಾಷ್ಟ್ರೀಯ ಲಯನ್ಸ್ ಸಂಸ್ಥೆಯ ನಮ್ಮ ಸದಸ್ಯರಾದ ಮತ್ತು ನಮ್ಮ ಸಂಪುಟದಲ್ಲಿ ಒಂದು ಪ್ರಮುಖ ಖಾತೆಯನ್ನು ಹೊಂದಿರುವಂಥ ಲಯನ್ ಮಾಧವ್ ಉಳ್ಳಾಲ್ ಅವರು ಈ ವರ್ಷ ನಾವು ಶುರುವಿನಿಂದಲೇ ಈ ಕಾರ್ಯಕ್ರಮಗಳನ್ನು ನಮ್ಮ ಅರಣ್ಯಾಧಿಕಾರಿ ಶ್ರೀಧರೊಟ್ಟಿಗೆ ನಾವು ಬಹಳಷ್ಟು ಕಡೆ ಅಂದರೆ ನಮ್ಮ 1 ಲಕ್ಷ ಸಸಿಗಳನ್ನು ನೆಡುವಂಥ ನಮ್ಮ ಕಾರ್ಯಕ್ರಮ ಇತ್ತು. ಈ ಮಹಾಮಾರಿಯಿಂದಾಗಿ ಸ್ವಲ್ಪ ಅದರಲ್ಲಿ ನಾವು ಹಿಂದೆ ಆದರೆ ಈ ಕಾರ್ಯಕ್ರಮ ನಾವು ಮುಂದುವರಿಸ್ತಾ ಹೋಗ್ತಾ ಇದ್ದೇವೆ. ಇಲ್ಲಿ ನಾವು ಗಮನಿಸಬೇಕಾದ ಒಂದು ಅಂಶ, ನಮ್ಮ ದಿನೇಶ್ ಅವರು ಖಂಡಿತವಾಗಿ ನನ್ನ ಮಾತನ್ನು ಸಮರ್ಥಿಸ್ತಾರೆ. ಯಾಕಂದರೆ ಈ ಮಹಾಮಾರಿಯ ಈ ಸಂದರ್ಭದಲ್ಲಿ ನಮಗೆ ಪಾಸಿಟಿವ್ ಆದ ಒಂದು ಅಂಶ ಅಂತ ಹೇಳಿದರೆ ಈ ನಮ್ಮ ಪರಿಸರ ಟೋಟಲಿ ಇವತ್ತು ಎಷ್ಟು ಚೇಂಜ್ ಆಗಿದೆ ಅಂತ ಹೇಳಿದರೆ, ಈ ವರ್ಷದ ಮಳೆ ನೀವು ನೋಡಿರ್ಬೋದು, ಸರಿಯಾದ ಸಮಯಕ್ಕೆ ಅದು ಶುರುವಾಗಿದೆ. ಅದು ಹೀಗೆ ಮುಂದುವರಿಸಿ ಕೂಡ ಹೋಗ್ತಾ ಇದೆ. ಯಾಕಂದರೆ ಈ ಇಡೀ ಪರಿಸರ, ನೀರಿನ ಸ್ವಚ್ಛತೆ ಎಲ್ಲ ಈ ಸಂದರ್ಭದಲ್ಲಿ, ಯಾಕೆಂದರೆ ವಾಹನಗಳ ಚಾಲನೆ ಇಲ್ಲ, ಎಷ್ಟೋ ವಿಷಯಗಳಲ್ಲಿ ಇದು ಪಾಸಿಟಿವ್ ಆಗಿ ಪರಿಣಮಿಸಿದೆ. ಖಂಡಿತವಾಗಿ ಮಹಾಮಾರಿ ನಮಗೆ ಒಂದು ದುರಂತನೇ, ಆದರೆ ಇಫ್ ಯು ಸಿ ಅದರ್ ಸೈಡ್ ಏನು ಈ ಪರಿಸರ ವಿಷಯದಲ್ಲಿ ನೋಡಿದರೆ ಅದೊಂದು ಅತ್ಯುತ್ತಮ ಒಂದು ಸಮಯ ಅಂತ ಹೇಳ್ಬೋದು. ಹಾಗೆಯೇ ಈ ಸಂದರ್ಭದಲ್ಲಿ ನಾನು ಮಾಧವ್ ಅವರಿಗೆ ಅದಕ್ಕೆ ಸಂಬಂಧಪಟ್ಟ ಎಲ್ಲರಿಗೆ ನಾನು ಅಭಿನಂದಿಸಿ ಈ ಕಾರ್ಯಕ್ರಮ ಅತ್ಯುತ್ತಮವಾಗಿ ಮುಂದುವರಿ ಹೋಗಲಿ ಅಂತ ಶುಭಾರೈಸ್ತೇನೆ. ಬುಲೆಪಾಯಿನ ದೈಕ್ಲೇನು ಒರಿಪಾವನ ಬೇಲೆ ಆವಡಾತನ್ ಪಂಡದು ಅರಣ್ಯ ಇಲಾಖೆ RFO ಶ್ರೀ ಪಿ ಶ್ರೀಧರ್ ತಿರುಪಾಯರು. ನವಯುಗ ಕಂಪನಿಯವರು ಇಲ್ಲ ನಮಗೆ ನೆಡಲಿಕ್ಕೆ ಸರ್ಕಾರದ ಆದೇಶ ಇದೆ, ನಾವೇ ನೆಡ್ತೇವೆ ಅಂತ ಹೇಳ್ಬಿಟ್ಟು ಅವರು ನಮಗೆ ಈ ಒಂದು ಭಾಗದಲ್ಲಿ ನಾವು 20 ಕಿಲೋಮೀಟರ್ ದೂರಕ್ಕೆ ಒಂದು 4000 ಸಸಿ ಹಾಕುವನ್ನ ಮಾಧವ್ ಉಳ್ಳಾಳ್ ಕೋರಿಕೆ ಮೇರೆಗೆ ಸರ್ಕಾರದ ಅನುದಾನವನ್ನು ತರಿಸಿದ್ದೆ. ಅದು ಅವರು ಬಿಡದಿದ್ದಾಗ ನಾವು ಅದನ್ನು ನಮ್ಮ ತವಡ್ಗೋಳಿ ಇರ್ಬೋದು, ಮುಡಿಪು ರಸ್ತೆ, ಬೇರೆ ಬೇರೆ ರಸ್ತೆಗಳಿಗೆ ಇವತ್ತು ನಾವು ಪ್ಲಾಂಟೇಶನ್ ಮಾಡಿದ್ದೇವೆ. ಶೇಕಡ 80% ಗಿಡಗಳನ್ನು ನಾವು ನಿರ್ವಹಣೆ ಮಾಡ್ತಾ ಇದ್ದೇವೆ. ಈ ವರ್ಷ ಪುನಃ ಮಾಧವ್ ಉಳ್ಳಾಳ್ ಇಲ್ಲ ಸರ್ ಅದು ಸರಿಯಾಗಿ ಅವರು ನಿರ್ವಹಣೆ, ಲಾಸ್ಟ್ ಇಯರ್ ನಾವು ಆ ಮೀಡಿಯನನ್ನು ಅವ್ರು ಮಾಡ್ಲಿಕ್ಕೆ ಬಿಡ್ತಾ ಇರಲಿಲ್ಲ. ಬಟ್ ನಾವು ನಮ್ಮ BC ರೋಡಿಂದ ಧರ್ಮಸ್ಥಳ ರೋಡ್ ವೈಂಡಿಂಗ್ ಹೈವೇ ಮಾಡುವಾಗ ಇಲ್ಲ ನೀವು ಅಷ್ಟು ದೊಡ್ಡ ಮೀಡಿಯನ್ ಇಟ್ಕೊಂಡು ಖಾಲಿ ಇಡ್ತಿದ್ರಿ, ಸಾಕಷ್ಟು ಮರಗಳನ್ನು ತೆಗ್ತೀರಿ, ಸೈಡಲ್ಲಿ ಗಿಡ ನೆಟ್ಟಾಗ ಎಲೆಕ್ಟ್ರಿಕ್ ಲೈನು ಅದು ಇದು ಬಂದು ನಮ್ಗೆ ಅಲ್ಲಿ ಗಿಡ ನೆಡಲಿಕ್ಕೆ ಅವಕಾಶ ಇಲ್ಲ ಅಂತ ನಮ್ಮ DFO ಸಾಹೇಬರು ಅವ್ರಿಗೆ ಕನ್ವಿನ್ಸ್ ಮಾಡಿ ಅಲ್ಲಿ NHI ಇವರು ಶಿಶುಮೋಹನ್ ಸರಿಗೆ ಹೇಳಿ ಮತ್ತು ನಮ್ಮ ರಾಷ್ಟ್ರೀಯ ಇವರು ನವಯುಗ ಕಂಪನಿಯವರಿಗೆ ಕನ್ವಿನ್ಸ್ ಮಾಡಿ ನಾವು 1500 ಗಿಡವನ್ನು ಮೀಡಿಯಾದಲ್ಲಿ ಹಾಕಿದ್ದೇವೆ. ಬಹುಶಃ ನೀವು ನೋಡ್ತಾ ಇದ್ದೀರಿ ಇವತ್ತು ಚೆನ್ನಾಗಿ ಬರ್ತಾ ಇದೆ. ಸಣ್ಣ ಜಾತಿಯ ಬಸವನ ಪಾದ ಇರ್ಬೋದು, ಕಕ್ಕೆ ಇರ್ಬೋದು, ಹೊಡೆದ ಸೊಳರಂಜೆ ಈ ಗಿಡಗಳನ್ನು ಮಾತ್ರ ಹಾಕಿದ್ದೇವೆ. ಈ ವರ್ಷ ಮತ್ತೆ ಪುನಃ ನಾನು ಅವ್ರ ಮಾಧವ್ ಉಳ್ಳಾಳ್ ಅಂತ ಹೇಳಿ ಅವ್ರು ರಿಕ್ವೆಸ್ಟ್ ಮಾಡಿ ಇಲ್ಲ ನೀವು ಹಾಕೊಡಿದ್ದಾಗ ಮಾಧವ್ ಉಳ್ಳಾಳ್ ಅವರ ಕೋರಿಕೆ ಮೇರೆಗೆ ನಾವು ನಗರ ಹಸಿರೀಕರಣ ಅಂತೇಳಿ ನಮ್ಮ ನಂತೂರಿಂದ ತಲಪಾಡಿವರೆಗೆ 2800 ಗಿಡಗಳನ್ನು ನಮ್ಮ ಇಲಾಖೆ ವತಿಯಿಂದ ಅವ್ರಿಗೆ ನೆಟ್ಟು ಕೊಡುವಂಥ ಒಂದು ಪ್ರಾವಿಷನ್ ನಾವು ಮಾಡಿದ್ದೇವೆ. ನಮಗೆ ಇಲಾಖೆಯಿಂದ ನಾವು ನೋಡಿರ್ಬೋದು ಇಷ್ಟು ದೊಡ್ಡ ಗಿಡಗಳನ್ನು 1 ವರ್ಷ ಓದಿಬೇಕಾಗ್ತದೆ. ಈ ವರ್ಷ ಜೂನಲ್ಲಿ ನಾವು ಬೀಜವನ್ನು ಹಾಕಿ ಸಣ್ಣ ಬ್ಯಾಗ್ ತುಂಬಿ ಸೆಪ್ಟೆಂಬರ್ಗೆ ಬ್ಯಾಗಿಗೆ ಶಿಫ್ಟ್ ಮಾಡಿದರೆ ಮುಂದಿನ ವರ್ಷ ಜೂನ್ ಆಗುವಾಗ ಇಷ್ಟು ಗಿಡ ಸಿಗ್ತದೆ. ಬೇರೆ ನಮ್ಮ ಭತ್ತ ಬೇರೆ ಬೆಳೆಗಳಾಗಿ 2 ತಿಂಗಳಲ್ಲಿ 3 ತಿಂಗಳಲ್ಲಿ ಗಿಡಗಳನ್ನು ಮಾಡ್ಲಿಕ್ಕೆ ಆಗೋದಿಲ್ಲ. ಆ ಥರ ಒಂದು ಪ್ಲಾನ್ ಮಾಡಿ ಗಿಡಗಳನ್ನು ಬೆಳೆಸ್ಕೊಟ್ಟಾಗ ನಾವು ಅದನ್ನ ಇವತ್ತು ನಾನು ಬೆಳೆಸಿದಂಥ ಅಧಿಕಾರಿ ಟ್ರಾನ್ಸ್ಫರ್ ಆಗ್ಬೋದು ಅಥವಾ ಇಲ್ಲಿ ಲೋಕಲ್ ಗಾರ್ಡ್ ಟ್ರಾನ್ಸ್ಫರ್ ಆಗ್ಬೋದು, ಫಾರೆಸ್ಟ್ ಅದನ್ನು ನೋಡ್ಕೊಳ್ಳಬೇಕು. ನಮ್ಮ ಸಂಸ್ಕೃತಿ ಏನಂತ ಹೇಳಿದ್ರೆ
ಬೆಳೆಸಿ ಉಳಿಸಿ ಬಳಸಿ ಅಂತ. ಬೆಳೆಸಿ ಉಳಿಸಿದ್ರೆ ಬಳಸ್ಲಿಕ್ಕೆ ಅನಿಸಿಕೆ ಬಂದಿರ್ತದೆ. ಅದನ್ನು ನಾವು ಬೆಳೆಸೋದು ಮಾತ್ರ. ಈ ಜೂನ್ ನಮ್ಮಲ್ಲಿ ಸಾಕಷ್ಟು ಸಂಘಟನೆಗಳಿಗೆ ಜೂನ್ ಬಂದಾಗ ಮಾತ್ರ ಗಿಡದ ನೆನಪಾಗ್ತದೆ. ನಾವು ಇಲ್ಲಿಂದ ಗಿಡ ಕೊಡೋದು, ಸಣ್ಣ ಗಿಡ ಕೊಡ್ತೀವಿ. ನಮ್ಮ ನರ್ಸರಿ ಹೋದಾಗ ಎಲ್ಲರಿಗೂ ದೊಡ್ಡ ಗಿಡಗಳ ಮೇಲೆ ಕಣ್ಣು. ಆ ದೊಡ್ಡ ಗಿಡನ ಬೆಳೆಸೋಕೆ ಸರ್ಕಾರ 100 ರೂಪಾಯಿ ಖರ್ಚು ಮಾಡ್ತದೆ. ಆ 100 ರೂಪಾಯಿ ಗಿಡನ ಸರ್ಕಾರ ಯಾರಿಗೆ ಕೊಡ್ಲಿಕ್ಕೆ, ಅಂದ್ರೆ ತಗೊಂಡೋಗಿದ್ರೆ ನಾನು ನನ್ನ ಸಂಬಳ ಕಟ್ಟಬೇಕು. ಇನ್ನು ನಾವು ಬೆಳೆಸುವಂಥ 20 ರೂಪಾಯಿ ಒಂದು ಗಿಡವನ್ನು 3 ರೂಪಾಯಿ ಕೊಡ್ತೇವೆ. 10 ರೂಪಾಯಿ ಬೆಳೆಸೋ ಗಿಡ 1 ರೂಪಾಯಿ ಕೊಡೋದು. 1 ರೂಪಾಯಿ ಅಂದರೆ ಅಕೌಂಟಬಿಲಿಟಿ. ಒಂದು ಸರ್ಕಾರ ಒಂದು ವಲಯದಲ್ಲಿ 13 ರಿಂದ 15 ಲಕ್ಷ ರೂಪಾಯಿ ಸಬ್ಸಿಡಿ ಗಿಡಗಳನ್ನು ರೈತರಿಗೆ ಹಂಚ್ತದೆ. ಯಾಕಂದ್ರೆ ನಾನು ಈ ವರ್ಷ ನನ್ನ ರೇಂಜಲ್ಲಿ 16 ಲಕ್ಷ ರೂಪಾಯಿ ಗಿಡ ಬೆಳೆಸಿದ್ದೇನೆ. ಸರ್ಕಾರಕ್ಕೆ ನಾನು ಪಾವತಿಸಿ 2 ಲಕ್ಷ ರೂಪಾಯಿ ಮಾತ್ರ. 14 ಲಕ್ಷ ರೂಪಾಯಿ ಸಬ್ಸಿಡಿ ಒಂದು ತಾಲೂಕಲ್ಲಿ, ಒಂದು ಜಿಲ್ಲೆ ಕೌಂಟ್ ಮಾಡಿ ನಾವು 8 ರೇಂಜ್ ಇದ್ದಾವೆ. ಅದೇ ಥರ ಸರ್ಕಾರ ಖರ್ಚು ಮಾಡ್ತಾರೆ. ಅದ್ರ ಕಾರಣ ಅಂತ ಹೇಳಿದ್ರೆ ದೊಡ್ಡ ಗಿಡಗಳನ್ನು ಜನರು ಕೌಂಟಬಿಲಿಟಿ ಅಂದರೆ ಆ ಗಿಡಗಳು ಬೆಳಿಬೇಕು. ಈಗ ಸಾಮಾನ್ಯ ಪ್ರತಿ ವರ್ಷ ಪತ್ರಿಕೆಗಳಿರ್ಬೋದು ಜನಸಾಮಾನ್ಯರು ಮಾತಾಡ್ತಾರೆ, ಲಕ್ಷ ಗಿಡ ಅರಣ್ಯ ಇಲಾಖೆ ನೆಡ್ತಾರೆ. ಯಾಕೆ ಇವತ್ತು ನೆಟ್ಟ ಗಿಡಗಳನ್ನ ಉಳಿದಿದ್ರೆ ಇವತ್ತು ಇಡೀ ಊರೆಲ್ಲ ಕಾಡೆ ಆಗ್ಬಿಟ್ಟಿತ್ತಲ್ವ, ಎಲ್ಲಿ ಕಾಡಾಗಿಲ್ಲ ಅಂತ ಯಾರು ಹೊಣೆ? ನಾವು ಗಿಡವನ್ನು ನಮ್ಮ ಜವಾಬ್ದಾರಿ, ಗಿಡವನ್ನು ಬೆಳೆಸ್ತೇವೆ. ರೈತರು ಅಥವಾ ಸಂಘಟನೆ ಇರ್ಬೋದು ಅಥವಾ ಯಾವುದೇ ಧಾರ್ಮಿಕ ಸಂಸ್ಥೆ ಇರೋ ಅವ್ರಿಗೆಲ್ಲ ಕೇಳೋಣ ಕೊಡ್ತೇವೆ. ಆ ಬೆಳೆಸಿದ ಗಿಡಗಳನ್ನು ಅಲ್ಲಿ ಪುನಃ ಉಳಿಸುವಂಥ ಪ್ರಯತ್ನವನ್ನು ನಾವು ಮಾಡಬೇಕು. ಇದೇನಾಗಿದೆ, ನಮ್ಮ ಅರಣ್ಯ ಇಲಾಖೆಯವರಿಗೊಂದು ಸರ್ವೇನಿದೆ, ಪ್ರತಿ ವರ್ಷ ತೆಗೆದು ಗುಂಡಿಗೆ ಗಿಡ ನೆಡುವವರು ಅಂತ. ಅದಕ್ಕೆ ಯಾರ ಕಾರಣ? ಯಾಕಂದ್ರೆ ಪ್ರತಿಯೊಬ್ಬ ಗುಂಡಿಗೂ ಒಬ್ಬ ಗಾರ್ಡ್ ಇಲ್ಲ, ಒಬ್ಬ ಫಾರೆಸ್ಟ್ ಇಲ್ಲ, ಒಬ್ಬ ರೇಂಜರ್ ಇಲ್ಲ. ಹಾಗಿರುವಾಗ ಈ ಮಾಧವ ಉಳ್ಳಾಲ್ ಅಂತ ಈ ಥರ ಸಂಘಟನೆಯನ್ನ ಒಂದು ಕಟ್ಕೊಂಡು ಜವಾಬ್ದಾರಿ ತಗೊಂಡು, ಈಗಾಗಲೇ ನಾನು ಮಾಧವ ಉಳ್ಳಾಲ್ ಹೇಳಿದ್ದೇನೆ, ಈ ಹಿಂದೆ 2 ಇಲ್ಲಿ ಈ ಥರದ ಒಂದು ಸಂಘಟನೆಗಳಾಗಿದ್ವಿ. ಒಂದು ಸಂಘಟನೆ ಒಂದು 10 ಗಿಡ ಕಾಣ್ತದೆ, ಇನ್ನೊಂದು ಸಂಘಟನೆ ಗಿಡನೇ ಕಾಣ್ತಾ ಇಲ್ಲ. ನಾವೆಲ್ಲ ಜೋರಾಗಿದೆ ಥರ ಪ್ರೋಗ್ರಾಮ್. ನನಗೆ ಸತ್ಯವಾಗಿ ಹೇಳ್ತೇನೆ, ಪ್ರೋಗ್ರಾಮ್ಗಳೇ ಮಾಡಬೇಡಿ ಮಾಧವ ಉಳ್ಳಾಲ್ ಹೇಳಿದ್ದೆ. ಎಲ್ಲ ನಮ್ಮ ಮುಖಂಡರ ಕರೆಸ್ಬಿಟ್ಟು ಬಂದಾಗ ಒಂದೊಂದು ಗಿಡ ನೆಡ್ಸ್ಬಿಟ್ಟು ಅವ್ರ ಹೆಸರನ್ನೇ ಹಾಕ್ಬಿಡೋದಲ್ಲಿ, ಅವ್ರು ಹೋಗುವಾಗ ದಾರಿ ಕಾಗನಿಸ್ ನೋಡ್ಬಿಡಿ ನಾನು ನೆಟ್ ಗಿಡ ಇದೆಯಲ್ವ ಅಂತ. ಅದು ಬೆಸ್ಟ್ ಪ್ಲಾನ್. ಯಾಕಂದ್ರೆ ಎಷ್ಟು ಮುಖಂಡರು ಇರ್ತಾರೆ, ಸಣ್ಣ ಬೋರ್ಡ್ ಮಾಡಿ ಸಂತೋಷನ ನೆಟ್ಟಿದ್ದೀರ ಅಂತ ಸಂತೋಷನ ಆಗೋವಾಗ ನೋಡ್ತಾರೆ ದಾರಿಯಲ್ಲಿ, ನಾನು ನೆಟ್ ಗಿಡ ಬರೋ ಜಾಗ್ರತೆ ಮಾಡುವ ಅಂತೇಳಿ. ಅದೇ ಇಲ್ಲ, ಒಂದು ಎಲ್ಲರೂ ಕಾರಲ್ಲಿ ಓಡಾಡ್ತೇವೆ, ಎಲ್ಲ ಕಾರಲ್ಲೂ ಒಂದೊಂದು ಬಾಟಲ್ ನೀರು ಇರ್ತದೆ. ಈಗೇನು ಬೇಡ, ನೀವು ಏಪ್ರಿಲ್ ಹೋಗುವಾಗ 1 ಬಾಟಲ್ ನೀರು ವಾರಕ್ಕೊಂದ್ಸಲ ನೀವು ನಿಲ್ಲಿಸ್ಬಿಟ್ಟು ಗಿಡಕ್ಕೆ ಹಾಕಿಬಿಟ್ರೆ ಗಿಡಕ್ಕೆ ಬರುತ್ತದೆ. ಈ ಕೆಲಸವನ್ನು ನಾವು ಮಾಡಬೇಕಾಗಿದೆ. ನಮ್ಗೆ ಯಾವುದೇ ಸಭೆ ಸಮಾರಂಭ ಬ್ಯಾನರು, ನಾನಂತೂ ಎಲ್ಲೂ ಬ್ಯಾನರ್ ಮಾಡಿಸಿಲ್ಲ ಈ ವರ್ಷ. ಕಳೆದ 2 ವರ್ಷದ ಬ್ಯಾನರ್ಗೆ ಹಾಕೋ ದುಡ್ಡೇ ಉಳ್ಬಿಡ್ಲಿ ಅಂತ. ಹಾಗಾಗಿ ನನ್ನ ಉದ್ದೇಶ, ಇಲಾಖೆ ಎಷ್ಟು ಗಿಡ ಬೇಕಾದರೆ ಅವಕಾಶ ಇದ್ದಲ್ಲಿ ನೆಟ್ಕೊಟ್ಟಿಗೆ ಬದ್ಧ ಇದೆ. ಆದರೆ ಪ್ರತಿಯೊಂದು ಗಿಡಕ್ಕೆ ಇಲಾಖೆ ಸಂರಕ್ಷಣೆ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಮಗೆ ಸಾರ್ವಜನಿಕರ ಸಹಕಾರ ಬೇಕು, ಸಂಘಟನೆಗಳ ಸಹಕಾರ ಬೇಕು, ಅದನ್ನು ಮಾಡುವಂಥ ಕೆಲಸ ಆಗಬೇಕು. ಹಾಗಾಗಿ ಇವತ್ತು ಮಾಧವ ಉಳ್ಳಾಲ್ ಅವ್ರ ಬಗ್ಗೆ ನಂಗೆ ಭಾಳ ಪ್ರೀತಿ ಅಂದರೆ, ಯಾವುದೇ ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸ್ಕೊಳ್ಳೋದಿಲ್ಲ. ನಮ್ಮಲ್ಲಿ ಈಗ ಏನಾಗಿದೆ, ಒಂದು ಗಿಡ ನೆಟ್ಟರೆ ಸೋಷಿಯಲ್ ಮೀಡಿಯಾದಲ್ಲಿ ಬಂತು ನಾನು ಗಿಡ ನೆಟ್ಟೆ ಅಂತ. ಆ ಥರದ ಅವ್ರ ಹತ್ರ ಇವು ಮೊಬೈಲಲ್ಲಿ ವಾಟ್ಸಪ್ ಇಲ್ಲ, ಫೇಸ್ಬುಕ್ ಇಲ್ಲ ಅಂತ ಒಂದು ವ್ಯಕ್ತಿ ಅವರು. ಮತ್ತೆ ಇವತ್ತು ನೀವು ಜ್ಯೋತಿಯಿಂದ ನಮ್ಮ ಹಂಪನಕಟ್ಟೆಯವರಿಗೆ ಅಲ್ಲಿ ಒಂದು ಬಳೆ ದಾಸವಾಳ ಗಿಡಗಳು ನೋಡ್ತೀವಿ. ಇವತ್ತು ಎಲ್ಲರೂ ಹೇಳ್ತಾರೆ, ನಿಜವಾಗ್ಲೂ ಅದು ಮಾಧವ ಉಳ್ಳಾಲ್ ಅವರು ನೆಟ್ಟಿದ್ದು, ಯಾವ ಇಲಾಖೆ ನೆಟ್ಟಿದ ರೆಕಾರ್ಡ್ಗಳು ಇಲ್ಲ, ಅವರೇ ನೆಟ್ಟಿರುವುದು. ಲಾಸ್ಟ್ ಇಯರ್ ಅವರ ಕೋರಿಕೆ ಮೇರೆಗೆ ನಾವು ಸ್ವಲ್ಪ ಅಲ್ಲಿ ಹೋದ ರಿಪ್ಲೇಸ್ ಮಾಡಿದ್ದೇವೆ ಅಂತ ಒಂದು ವ್ಯಕ್ತಿ. ನನಗೆ ಅವ್ರ ಮೇಲೆ ನಂಬಿಕೆ ಇದೆ. ಖಂಡಿತವಾಗೂ ಅವರ ಈ ಕೆಲಸವನ್ನು ನಿಮ್ಮೆಲ್ಲರ ಜೊತೆ ಸೇರಿ ಅದನ್ನು ಉಳಿಸ್ಕೊಡ್ತಾರೆ ಅಂತೇಳಿ ಅವರ ಇನ್ನೂ ಅವಕಾಶ ಇದ್ದಾರೆ. ಯಾಕಂದರೆ ಸಸಿಗಳು ನೆಟ್ಟೋದು ನಾಶ ಆಗ್ಬಾರ್ದು. ಯಾಕಂದ್ರೆ ನಮಗೆ 1 ವರ್ಷ ಬೆಳೆಸಲಿಕ್ಕೆ ನಾವು ಸಾಕಷ್ಟು ಶ್ರಮ ಪಟ್ಟಿರ್ತೇವೆ. ಆ ಸಸಿಗಳು ಉಳಿಬೇಕು ಅನ್ನೋ ದೃಷ್ಟಿಯಿಂದ ಅವ್ರು ಏನು ಆಸೆ ಪಟ್ಟಿದ್ದಾರೆ, ಕದಂಬ ನೆಡಬೇಕು ಜಾಸ್ತಿ ಅಂತ, ಕದಂಬ ಗಿಡಗಳನ್ನ ಅವರಿಗೋಸ್ಕರ ನಾವು 1000 ಗಿಡಗಳನ್ನು ಮಾಡಿಟ್ಟಿದ್ದೇವೆ. ಆ ಗಿಡಗಳನ್ನು ಒಳ್ಳೆ ರೀತಿಯಲ್ಲಿ ಪ್ಲಾಂಟಿಂಗ್ ಮಾಡಿಕೊಡ್ತೇವೆ. ನೀವೆಲ್ಲರೂ ಅವ್ರಿಗೆ ಸಹಕಾರ ಕೊಟ್ಟು ಆ ಸಸಿಗಳು ಉಳಿದು ಮುಂದೊಂದು ದಿವಸ ಈ ದಾರಿಯಲ್ಲಿ ನಿಮಗೆಲ್ಲರಿಗೂ ನಾನು ಹೇಳಿದ, ನಾವು ಬೆಳೆಸಿ ಉಳಿಸಿದ್ರೆ ಬಳಸ್ಲಿಕ್ಕೆ ನಮಗೆ ಸಿಗ್ತದೆ ಮಾತನ್ನು ಹೇಳ್ತಾ, ನಮ್ಮ ಇಲಾಖೆಗೂ ಸಹ ಈ ಸಸಿ ನೆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಾವೀಗ ಕಂಪನಿಯವರಿಗೆ, ರಾಷ್ಟ್ರೀಯ ಹೆದ್ದಾರಿಯ ಅಧಿಕಾರಿಗಳಿಗೆ ಮತ್ತು ತಮ್ಮೆಲ್ಲರಿಗೂ ನಾನು ಹೊಂದಿಸ್ತಾ ಈ ಬಗ್ಗೆ ತೆರಿಪಾಯಿನ ಪರಿಸರ ಪ್ರೇಮಿ ಶ್ರೀ ಮಾಧವ ಉಳ್ಳಾಲ್ ಬ್ರಹ್ಮಶ್ರೀ ನಾರಾಯಣ ಗುರುಕುಲಿನ ಪುದರ್ಡು ಸಾಲು ಮರನು ನಿರ್ಮಾಣ ಮಲ್ಪೆರೆ ಮೂಲು ಸೇರ್ದ ಒಂಜಿದೈಲ ಸಯ್ಯರ ಬಲ್ಲಿ ಪನ್ಪಿನ ದೃಢ ನಿರ್ಧಾರಡು ಅವ್ವೇತೋ ಚವನೇರು ಇನಿ ಮರದ ರಕ್ಷಣೆಗೆ ಬೋಡಾದು ತಲಪಾಳಿರ್ದು ನಂತೂರು ಮುಟ್ಟ ಮಾತಾ ತಯಾರಿನ ಮಲ್ತದೇರು ಅಂಚಾದು ದೈನು ಹೆಮ್ಮರವಾದ ಬುಲೆಪವನ ಜವಾಬ್ದಾರಿ ಮಾತಿರೆಗಳ ಉಂಡು ಪಂಡು ತೆರಿಪಾಯಿರು. ಹಸಿರೀಕರಣದ ಯೋಜನೆಗೆ ಕಳೆದ 9 ವರ್ಷಗಳಿಂದ ಹೈವೇಯ ಉದ್ಘಾಟನೆ ಕೆಲಸ ಮಾಡಲಿಕ್ಕೆ ಉದ್ಘಾಟನೆ ಆದಾಗಿನಿಂದ ಈವರೆಗೆ ಹಲವು ಹಂತಗಳಲ್ಲಿ ಆ ಒಂದು ಅನುಮತಿಯನ್ನು ಪಡೆಯುವ ಜೊತೆಗೆ ಇವತ್ತು ಅತ್ಯಂತ ಶ್ರೇಷ್ಠ ದಿನವಾಗಿ ಜೂನ್ 18 ಬ್ರಹ್ಮಶ್ರೀ ನಾರಾಯಣ ಗುರುಗಳ ಹೆಸರಲ್ಲಿ ಒಂದು ಸಾಲು ಮರ ನಿರ್ಮಾಣ ಮಾಡೋದಕ್ಕೆ ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ. ಜೊತೆಗೆ ಇಡೀ ಉಳ್ಳಾಳದ ತಲಪಾಡಿಯಿಂದ ನಂತೂರುವರೆಗಿನ ಪ್ರತಿಯೊಂದು ಸಂಘ ಸಂಸ್ಥೆ, ದೇವಸ್ಥಾನ, ಮಂದಿರ, ಚರ್ಚ್, ಮಸೀದಿ ಪ್ರತಿಯೊಬ್ಬರು ಕೂಡ ಈ ಒಂದು ಕಾರ್ಯದಲ್ಲಿ ನಾವು ಬರ್ತೇವೆ ಅನ್ನುವಂಥ ಒಂದು
ಮಾತನ್ನು ಹೇಳ್ತಾ ಇದ್ದಾರೆ ಕೆಲವೊಂದು ದಿನಗಳಿಂದ. ಇದು ಈ ಒಂದು ವ್ಯವಸ್ಥೆಗೆ ಪೂರಕವಾಗಿರುವಂಥ ಅಂಶ. ಜೊತೆಗೆ ನಮ್ಮ ಲಯನ್ಸ್ ಡಿಸ್ಟ್ರಿಕ್ಟ್ 317D ಎಲ್ಲ ಸದಸ್ಯರು ಕೂಡ 4,000ಕ್ಕಿಂತ ಹೆಚ್ಚಿನ ಸದಸ್ಯರು ನಮ್ಮ ಜಿಲ್ಲೆಯಲ್ಲಿದ್ದಾರೆ. ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ಕೆ ಕೈಯನ್ನು ಜೋಡಿಸಿದ್ದಾರೆ. ಅದರ ಜೊತೆಗೆ ರೋಟರಿ ಸಂಸ್ಥೆ ಕೂಡ ಈ ಒಂದು ಕಾರ್ಯಕ್ಕೆ ಕೈ ಜೋಡಿಸ್ತಾ ಇದೆ. ಕಾರ್ಯಕ್ರಮದ ಮೊದಲ ಆದ್ಯತೆ ಎನ್ನುವಂಥದ್ದು ಒಂದು ಗಿಡ ಕೂಡ ಸಾಯಬಾರದು. ಮುಂದಿನ ವರ್ಷ ಅದೇ ಹೊಂಡಕ್ಕೆ ಇನ್ನೊಂದು ಗಿಡವನ್ನು ನೆಡಲಿಕ್ಕೆ ನಮಗೆ ಸಿಗಬಾರದು ಅನ್ನುವಂಥ ದೃಢ ನಿರ್ಧಾರದಿಂದ ಸಾವಿರಾರು ಯುವಕರು ಇವತ್ತು ಈ ಮರದ ರಕ್ಷಣೆಗೋಸ್ಕರ ತಲಪಾಡಿಯಿಂದ ನಂತೂರುವರೆಗೆ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಜೊತೆಗೆ ನಮ್ಮ ಎಲ್ಲ ಜವಾಬ್ದಾರಿ ಇದೆ. ಈ ಒಂದು ಮರವನ್ನು ಸಾಗಿ ಮುಂದಿನ ಜನಾಂಗಕ್ಕೆ ಹೆಮ್ಮರವಾಗಿ ಬೆಳೆಸಿ ಹಸ್ತಾಂತರ ಮಾಡುವಂಥ ಜವಾಬ್ದಾರಿ ಕೂಡ ನಮ್ಮ ಮೇಲಿದೆ. ಅದಕ್ಕೋಸ್ಕರ ಮಂಗಳೂರು ನಗರ ಪಾಲಿಕೆಯಿಂದ ಹಿಡಿದು ತಲಪಾಡಿಯ ನಮ್ಮ ಪಂಚಾಯತಿನವರೆಗೆ ಎಲ್ಲ ಸದಸ್ಯರು ಕೂಡ ಧರ್ಮ ಭೇದವಿಲ್ಲದೆ, ಜಾತಿ ಭೇದವಿಲ್ಲದೆ ಪ್ರತಿಯೊಬ್ಬರು ಕೂಡ ಈ ಗಿಡವನ್ನು ಸಾಕಿ ಹೆಮ್ಮರವಾಗಿ ಬೆಳೆಸೋದಕ್ಕೆ ನೀವೆಲ್ಲರೂ ನಮ್ಮ ಜೊತೆ ಅರಣ್ಯ ಇಲಾಖೆಯ ಈ ಒಂದು ಪ್ರಯತ್ನ ಏನಿದೆ, ನಾವು ಅರಣ್ಯ ಇಲಾಖೆ ಒಂದು ಮನವಿಯನ್ನು ಕೊಟ್ಟಾಗ ಅವರಿಂದ ಬಂದ ಮಾತು ಏನಂತ ಹೇಳಿದರೆ, ಗ್ರೀನ್ ಟೈಗರ್ಗೆ ಏನು ಬೇಕು ನಮ್ಮಿಂದ ಒಂದು ಸಹಕಾರ ಸಂಪೂರ್ಣವಾಗಿ ನಾವು ಅದಕ್ಕೆ ಮಾಡಿಕೊಡ್ತೇವೆ. ನೀವು ಏನು ಇದಕ್ಕೆ ಚಿಂತೆಯನ್ನು ಮಾಡೋದು ಬೇಡ, 1 ವರ್ಷ ಕಾಲ ನಮ್ಮ ಜೊತೆಯಲ್ಲಿ ಇದ್ದೇವೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ದೊಡ್ಡ ಚಪ್ಪಾಳೆ ಮೂಲಕ ಅರಣ್ಯ ಇಲಾಖೆಯನ್ನು ನಾವು ಗೌರವಿಸಬೇಕಾಗಿದೆ. ಬಂಧುಗಳೇ, ಮುಂದಿನ ದಿನದಲ್ಲಿ ಈ ಮರ ಹೆಮ್ಮರವಾಗಿ ಈ ಭೂಮಾತೆಗೆ ಅರ್ಪಣೆ ಆಗುವ ಜೊತೆಗೆ ನಾವೆಲ್ಲರೂ ಈ ಕಾರ್ಯದಲ್ಲಿ ತೊಡಗಿಸಿಕೊಳ್ಳೋಣ. ಎಲ್ಲ ಸೇರಿದಂಥ ಪ್ರತಿಯೊಬ್ಬರು ಕೂಡ ಬಂದಂಥ ಎಲ್ಲ ನನ್ನ ಕರೆಗೆ ಹೋಗ್ಬಿಟ್ಟು ಬಂದಂಥ ಇಡೀ ಉಳ್ಳಾಳದ ಕ್ಷೇತ್ರದ ಅಥವಾ ಮಂಗಳೂರಿನ ಕ್ಷೇತ್ರದ ಎಲ್ಲ ಜನರಿಗೆ ಕೂಡ ನಾನು ತಲೆಬಾಗಿ ವಂದಿಸ್ತೇನೆ. ಡಿಆರ್ಎಫ್ಒ ಶ್ರೀ ರವಿಕುಮಾರ್, ಮೂಡಾ ಅಧ್ಯಕ್ಷರು ಶ್ರೀ ರವಿಶಂಕರ್ ಮಿಜಾರ್, ಬಿಜೆಪಿ ಮಂಡಲ ಅಧ್ಯಕ್ಷರು ಶ್ರೀ ಚಂದ್ರಹಾಸ್ ಪಂಡಿತ್ ಹೌಸ್, ಜಿಲ್ಲಾ ಉಪಾಧ್ಯಕ್ಷರು ಶ್ರೀ ಸಂತೋಷ್ ಕುಮಾರ್ ರೈ ಬೋಳ್ಯಾರ್, ಕಾರ್ಯದರ್ಶಿ ಶ್ರೀ ಸತೀಶ್ ಕುಂಪಲ, ರಾಜ್ಯ ಕಾರ್ಯಕಾರಿಣಿ ಸದಸ್ಯರು ಶ್ರೀ ರವೀಂದ್ರ ಶೆಟ್ಟಿ ಉಡಿದೊಟ್ಟು, ಚಂದ್ರಶೇಖರ್ ಒಚ್ಚಿಲ್, ಜಿಲ್ಲಾ ಪಂಚಾಯತ್ ಸದಸ್ಯರು ಶ್ರೀಮತಿ ಧನಲಕ್ಷ್ಮಿ ಗಟ್ಟಿ, ಮನಪಾ ಸದಸ್ಯರು ವೀಣಾ ಮಂಗಳ, ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷರು ಶ್ರೀ ಈಶ್ವರ್ ಉಳ್ಳಾಲ್, ವಿಶ್ವ ಹಿಂದೂ ಪರಿಷತ್ದ ಶ್ರೀ ಗೋಪಾಲ್ ಕುತ್ತಾರ್, ಕುದ್ರೋಳಿ ಶ್ರೀ ಗೋಕರ್ಣನಾಥ ಕ್ಷೇತ್ರದ ಶ್ರೀ ಎಚ್.ಎಸ್. ಸಾಯಿರಾಮ್, ಪದ್ಮರಾಜ್ ಆರ್, ಬಿಜಿ ಸುವರ್ಣ, ಗಟ್ಟಿ ಸಮಾಜದ ಅಧ್ಯಕ್ಷರು ಶ್ರೀ ಪವಿತ್ರ ಕುಮಾರ್ ಗಟ್ಟಿ, ಮೊಗವೀರ ಸಮಾಜದ ಮಾಜಿ ಅಧ್ಯಕ್ಷರು ಶ್ರೀ ಸದಾನಂದ ಬಂಗೇರ, ಜಿಲ್ಲಾ ಗೃಹರಕ್ಷಕ ದಳದ ಸಮಾದೇಷ್ಟರು ಡಾಕ್ಟರ್ ಮುರಳಿ ಮೋಹನ್ ಚುಂತಾರು, ನವಯುಗ್ ಟೋಲ್ ಮ್ಯಾನೇಜರ್ ಶ್ರೀ ಶಿವಪ್ರಸಾದ್, ಲಯನ್ಸ್ ಕ್ಲಬ್ 317ದ ಪದಾಧಿಕಾರಿಗಳು ಗೀತ್ ಪ್ರಕಾಶ್, ವಿಜಯ ವಿಷ್ಣುಮಯ್ಯ, ಹರೀಶ್ ಶೆಟ್ಟಿ, ರೋಟರಿ ಕ್ಲಬ್ದ ಶ್ರೀಮತಿ ನಂದಿನಿ, ಸಾಮಾಜಿಕ ಸಂಸ್ಥೆರದ ಪ್ರಮುಖರು ಅಶೋಕ್ ಬಾಡಿ, ಅನಿಲ್ ದಾಸ್, ಪುರುಷೋತ್ತಮ್ ಕಲ್ಲಾಪು, ಸತೀಶ್ ಭಟ್ನಗರ, ದೀಕ್ಷಿತ್ ತೊಕ್ಕೋಟು, ಅತುಲ್ ಬಗಂಬಿಲ, ಭವಿತ್ ಮಂಜನಾಡಿ ಇಂಚಿತಿ ಪ್ರಮುಖರು ಪಾಲ್ಪಡಲಿದ್ದಾರೆ. ನಮಗೆ ಈ ಹಿಂದೆ ಮಾಧವ ಉಳ್ಳಾಳರು ಅವರ ಬಗ್ಗೆ ಒಂದೆರಡು ಮಾತು ನಾನು ಈ ಸಂದರ್ಭದಲ್ಲಿ ಹೇಳಲೇಬೇಕಾಗುತ್ತೆ. ಮಾಧವ ಉಳ್ಳಾಳರು ಯಾವಾಗಾದ್ರೂ ಫೋನ್ ಮಾಡ್ತಾರಂದ್ರೆ ತೆಗಿಲಿಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಿರ್ತೇವೆ. ಯಾಕೆಂತ ಹೇಳಿದ್ರೆ ಅವರು ಯಾವುದೇ ಒಂದು ಕೆಲಸ ಅವ್ರು ಹಿಡಿದ್ರೆ ಅದನ್ನು ಛಲ ಇಟ್ಟು ಮಾಡುವವರು, ಅವ್ರು ಬಿಡುವವರಲ್ಲ. ನಮಗೆ ಆ ಸಮಯ ಇದೆ, ನಾವು ಸ್ವಲ್ಪ ಸ್ವಾರ್ಥಿಗಳು. ಬಹುಶಃ ಅವರೊಟ್ಟಿಗೆ ಪೂರ್ಣ ಸಮಯ ನಿಮಗೆ ಕೊಡ್ಲಿಕ್ಕೆ ಆಗುತ್ತಾ ಇಲ್ವಾ ಅಂತ ನಮಗೆ ಸ್ವಲ್ಪ ಮಧ್ಯೆ ಯೋಚನೆ ಮಾಡಲಿಕ್ಕೆ ಶುರು ಮಾಡ್ತೇವೆ. ಆದರೆ ಒಂದು ಬಾರಿ ಈ ಮಾಧವ ಉಳ್ಳಾಲ ಅವರ ಒಟ್ಟಿಗೆ ಹೋದ್ರೆ, ಅವರ ಕೆಲಸ ಕಾರ್ಯವನ್ನು ನೋಡಿದ್ರೆ ಬಹುಶಃ ನಾವು ಈ ಜನ್ಮದಲ್ಲಿ ಹುಟ್ಟಿದ್ರೆ ಇಂಥ ಕೆಲಸದಲ್ಲಿ ಪಾಲ್ಗೊಳ್ಬೇಕನ್ನುವಂಥ ಒಂದು ಪ್ರೇರಣೆ ಅವರಿಂದ ನಮಗೆಲ್ಲರಿಗೂ ಸಿಗುತ್ತೆ. ಇಂಥ ಸಂದರ್ಭದಲ್ಲಿ ಮೊನ್ನೆ ನಾವು ಕೂಡ ಅವರ ಹಿಂದೆ ಇದ್ದು ಸುಮಾರು 1 ವರ್ಷಗಳಿಂದ ಈ ಕೆಲಸದ ಹಿಂದೆ ನಾವು ಕೂಡ ಅವರು ಒಟ್ಟಿಗಿದ್ದೇವೆ. ಬಹುಶಃ ರಾಷ್ಟ್ರೀಯ ಹೆದ್ದಾರಿ ಇಲಾಖೆ ಇರಬಹುದು ಅಥವಾ ನವಯುಗ್ ಕಂಪನಿಯವರ ಒಟ್ಟಿಗೆ ಕೂಡ ಅನೇಕ ಬಾರಿ ನಾವು ಕೂಡ ಮಾತುಕತೆ ನಡೆಸಿದ್ದೇವೆ. ಏನು ಸ್ವಲ್ಪ ಅಡಚಣೆಗಳಾಗಿ ಸ್ವಲ್ಪ ಸಮಯ ಮುಂದೂಡಲ್ಪಟ್ಟಿತ್ತು. ಇವತ್ತು ಆ ಪುಣ್ಯ ಕಾಲ ಕೂಡಿ ಬಂದಿದೆ. ಇದಕ್ಕೆ ನಮಗೆ ಗೋಕರ್ಣನಾಥ ಕ್ಷೇತ್ರದ ವತಿಯಿಂದಲೂ ಕೂಡ ನಾವು ಅವರಿಗೆ ಮೊದಲಿನಿಂದಲೂ ಏನು ಸಹಾಯ ಬೇಕಿದ್ರೆ ಮಾಡ್ತೇವೆ ಅಂತ ಹೇಳಿದ್ದೇವೆ. ಅದರ ಒಟ್ಟಿಗೆ ನಮಗೆ ಈ JCB ಅನ್ನು ಕೂಡ ನಾವು ನಮ್ಮ ಕ್ಷೇತ್ರದ ಭಕ್ತ ಅಭಿಮಾನಿಗಳು ಯಾರ್ಯಾರೆಲ್ಲ ಇದ್ದಾರೆ, ನಮ್ಮ ಶೇಖರ್ ಪೂಜಾರಿ ಅವರು ಕೂಡ ಇದ್ದಾರೆ, ಅವರನ್ನೆಲ್ಲ ಕೇಳಿಕೊಂಡಾಗ ಬಹುಶಃ ಇದಕ್ಕೆ ಒಂದು ಅರೇಂಜ್ ಮಾಡುವಂಥ ಭಾಗ್ಯ ನಮಗೆ ಕೂಡ ಸಿಕ್ತು. ಈ ಒಂದು ಸಾಲು ಮರ ನೆಡುವ ಯೋಜನೆ ಇದು ಯಶಸ್ವಿಯಾಗಲಿ. ಮಾನ್ಯ ಅರಣ್ಯ ವಲಯಾಧಿಕಾರಿ ಅವರು ಹೇಳಿದಾಗೆ ಈ ಒಂದು ಗಿಡ ನಡುವುದು ಮುಖ್ಯವಲ್ಲ, ಇದನ್ನು ಮತ್ತೆ ಪೋಷಿಸಬೇಕಾಗಿದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಅವರು ಹೇಳಿದಾಗೆ ಅವರ ಕಾನ್ಸೆಪ್ಟ್, ನಾವು ಒಂದೊಂದು ಗಿಡ ನಟ್ಟವರು ಕೂಡ
ಈ ದಾರಿಯಲ್ಲಿ ಹೋಗ್ಬೇಕಾದ್ರೆ ಕಾರಲ್ಲಿ ನೀರು ಇಟ್ಕೊಂಡಿರ್ತೇವೆ, ಆ ಒಂದು ಬಾಟಲ್ ನೀರನ್ನು ಹಾಕಿದ್ರೆ ಆ ಗಿಡ ಬೆಳೆಸ್ಬೋದು. ಇಂಥ ಸದ್ಬುದ್ಧಿ ನಮಗೆಲ್ಲರಿಗೂ ಬರಲಿ. ಬಹುಶಃ ಈ ಪರಿಸರ ಉಳಿಬೇಕು. ಮೊನ್ನೆ ಒಂದು ಇಟಲಿಯಲ್ಲಿ ಯಾವ ಒಂದು ಭಾಗದಲ್ಲಿ ನೋಡಿದರೆ ಈ ಕೊರೋನಾ ವೈರಸ್ನಿಂದ ಅನೇಕರು ಈ ಈ ವೆಂಟಿಲೇಟರ್ಗೆ ಒಳಗಾದರು. ಆ ಸಮಯದಲ್ಲಿ ಒಬ್ಬರು 90 ವರ್ಷದ ವೃದ್ಧರು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದಾಗ ಆ ದೇಶದ ನಮ್ಮ ಭಾರತದ ರೂಪಾಯಲ್ಲಿ ಹೇಳಬೇಕಾದ್ರೆ ಸುಮಾರು 14 ಲಕ್ಷ ಬಿಲ್ ಆಯ್ತಂತೆ. ಆಗ ಅವರು ಹೊರಗಡೆ ಬಂದು ಒಂದು ಮಾತು ಹೇಳ್ತಾರೆ, ಬಹುಶಃ ನಾನು 6 ದಿವಸ ಆಸ್ಪತ್ರೆಯಲ್ಲಿ 14 ಲಕ್ಷ ಬಿಲ್ ನಾನು ಕೊಟ್ಟೆ. ಇದು ಯಾಕಂತ ಹೇಳಿದ್ರೆ ನಾನು ವೆಂಟಿಲೇಟರ್ ನನ್ನನ್ನು ಹಾಕಿದ್ರು. ಬಹುಶಃ ನಾನು ಈ 90 ವರ್ಷ ಈ ಪ್ರಪಂಚ ನಾನು ಇದರಲ್ಲಿ ಬದುಕಿದ್ದೇನೆ, ನಾನು ಫ್ರೀಯಾಗಿ ಆ ಗಾಳಿಯಲ್ಲಿ ಬದುಕಿದ್ದೇನೆ. ನಾನು ಆ ಸಮಯದಲ್ಲಿ ಈ ಭೂಮಿಗೆ ನನ್ನ ಋಣ ಏನು ಎನ್ನುವ ಮಾತನ್ನು ಹೇಳಿದ್ರು. ಬಹಳ ಅರ್ಥಪೂರ್ಣವಾದಂತಹ ಮಾತು. ಅದರಿಂದ ಪರಿಸರವನ್ನು ಬೆಳೆಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ನಾವೆಲ್ಲರೂ ಮಾಧವಳ್ಳ ಹಾಗೆ ನಮ್ಮ ಪರಿಸರ ಪ್ರೇಮಿಗಳೊಟ್ಟಿಗಿದ್ದು ಅರಣ್ಯ ಇಲಾಖೆಯೊಂದಿದ್ದು ಕೈ ಜೋಡಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಆಶಿಸುತ್ತಾ, ಇವತ್ತು ಮಂಗಳೂರು ನಗರ ಸುಮಾರು 22% ಹಸಿರು ಹೊದಿಕೆಯನ್ನು ಹೊಂದಿದೆ. ಈ 22% ಹಸಿರು ಹೊದಿಕೆ ಸಾಕಾಗಲಿಕ್ಕಿಲ್ಲ. ಕನಿಷ್ಠ 33% ಹಸಿರು ಹೊದಿಕೆ ಪ್ರತಿಯೊಂದು ನಗರಕ್ಕೆ ಬೇಕು. ಹಾಗಿರುವಾಗ ಒಂದು 11% ಕೊರತೆ ನಮ್ಮ ಹತ್ರ ಇದೆ. ಇದಕ್ಕೆ ಇವತ್ತು ಸನ್ಮಾನ್ಯ ಮಾಧವ್ ಉಳ್ಳಾಲ್ ಮತ್ತು ಅವರ ಮುತುವರ್ಜಿ ತೆಗೊಂಡಂತಹ ಒಂದು ತಂಡ ಏನಿದೆ, ಅದು ಹಲವಾರು ವರ್ಷಗಳಿಂದ ಮಹತ್ತರವಾದ ಕೆಲಸಗಳನ್ನು ಮಾಡ್ತಾ ಇದೆ. ಒಂದು 10 ವರ್ಷದ ಹಿಂದೆ ಮಾಧವ್ ಉಳ್ಳಾಲ್ ಅವರು ನನಗೆ ಆ ಬಲ್ಮಠದ ಆ ಒಂದು ಪರಿಸರಕ್ಕೆ ಗಿಡ ನೆಡುವ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನ ಮಾಡಿದರು. ಆಗ ಆ ಒಂದು ಉತ್ತಮ ಕಾರ್ಯಕ್ರಮವನ್ನು ನಾನು ನೋಡುವಾಗ ಅವರ ಜವಾಬ್ದಾರಿ ಎಷ್ಟಿದೆ, ಅವರು ಯಾವ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಅದು ನೋಡುವಾಗ ಬಹಳ ಆನಂದವಾಯಿತು. ಇವತ್ತು ಸಹ ನಾವು ಆ ಮಾರ್ಗದಲ್ಲಿ ಹೋಗುವಾಗ ಮಾಧವ್ ಉಳ್ಳಾಲ್ರು ಮತ್ತು ಅವರ ತಂಡವನ್ನು ನೆನಪಿಸಿಕೊಂಡೇ ನಾವು ಹೋಗಬೇಕು. ಅಂತಹ ಒಂದು ಒಳ್ಳೆಯ ಕೆಲಸವನ್ನು ಅವರು ಮಾಡಿದ್ದಾರೆ. ಹಾಗೂ ಇವತ್ತು ಸಹ ಅವರ ಆಸಕ್ತಿಯನ್ನು ಅದು ಕಡಿಮೆ ಆಗಲಿಲ್ಲ. ಇವತ್ತು ಅದು ಹೆಚ್ಚೆಚ್ಚಾಗ್ತಾ ಉಂಟು. ಇದು ಬಹಳ ಒಂದು ಒಳ್ಳೆಯ ವಿಷಯ. ಇದಕ್ಕೆ ನಮ್ಮಿಂದ ಏನು ಸಹಾಯ, ನಮ್ಮಿಂದೇನು ಅದಕ್ಕೆ ಕೊಡುಗೆ ಬೇಕು, ಅದು ನಾವು ಎಲ್ಲ ಕಡೆಗಳಿಂದ ನಾವು ಕೊಡಬೇಕು. ಯಾಕಂತ ಹೇಳಿದರೆ ಇವತ್ತು ನಗರ ಬೆಳೆಯುವ ಹಾಗೆ ಇವತ್ತು ನಗರದ ವಾತಾವರಣ ನಾವು ನೋಡುವಾಗ ಆ ವಾತಾವರಣ ಬಹಳ ಕೆಡುಕಿನ ಪರಿಸ್ಥಿತಿಗೆ ಬಂದಿದೆ. ಬಹಳಷ್ಟು ಕೈಗಾರಿಕೆಗಳು ಮಂಗಳೂರಿನ ಒಳಗೆ, ಮಂಗಳೂರಿನ ಹೊರ ಪ್ರದೇಶದಲ್ಲಿ ಬರುವಾಗ ಅಷ್ಟೊಂದು ಹೆಚ್ಚಿನ ಮಟ್ಟದ ವಾಹನ ದಟ್ಟಣೆ ಇರುವಾಗ ನಮ್ಮ ಜನರು ಸೇವಿಸುವಂತಹ ಆ ಏನು ಹವಾಮಾನ ಇದೆ, ಆ ಏನು ಗಾಳಿ ಇದೆ, ಇದಕ್ಕೆ ಮನುಷ್ಯನಿಗೆ ಜೀವಿಸಲಿಕ್ಕೆ ಬೇಕಾದಂಥ ಗಾಳಿಯನ್ನು ನಾವು ಖಂಡಿತವಾಗಿ ಕೊಡಬೇಕು. ಇದು ಒಂದು ದೊಡ್ಡ ವಿಷಯಕ್ಕೆ ಇವತ್ತು ಈ ಹೈವೇಯ ಬದಿಯಲ್ಲಿ ಇವತ್ತೇನು ಮರ ನೆಡುವ ಕಾರ್ಯಕ್ರಮಕ್ಕೆ ಇವತ್ತು ಈ ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದಾರೆ. ಇದಕ್ಕೆ ಎಲ್ಲ ಸಂಸ್ಥೆಗಳು ನಾವೆಲ್ಲ ಸೇರಿಕೊಂಡು ಅವರಿಗೆ ಯಾವ ರೀತಿಯ ಸಹಾಯ ಬೇಕು ಆ ಎಲ್ಲ ಸಹಾಯವನ್ನು ನಾವು ಕೊಡಬೇಕು. ಅದೇ ರೀತಿ ನಾನೀಗ ಒಂದು ಮೂಡದ ಜವಾಬ್ದಾರಿಯನ್ನು ವಹಿಸಿಕೊಂಡ ನಂತರ ಮೂಡವು ಸಹ ಇದಕ್ಕೆ ಒಂದು ಸಂಪೂರ್ಣ ಸಹಾಯವನ್ನು ನಮ್ಮ ಕಡೆಯಿಂದ ನಾವು ಕೊಡಲಿಕ್ಕೆ ತಯಾರಿದ್ದೇವೆ ಅಂತ ಈ ಮೂಲಕ ನಾನು ಹೇಳ್ತಾ ಇದ್ದೇನೆ. ಹಾಗೆ ಇವತ್ತು ಮರ ನೆಡುವಾಗ ನಾನು ಮೊದಲನ ಹತ್ರ ಹೇಳಿದೆ, ಅದಕ್ಕೆ ಜನರಿಗೆ ಬೇಕಾದಂಥ ಹೆಚ್ಚು ಆಕ್ಸಿಜನ್ ಇರುವಂತಹ ಮರಗಳನ್ನು ನಾವು ಆಯ್ಕೆ ಮಾಡಬೇಕು. ಮತ್ತೆ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ಈ ಮಂಗಳೂರಿನ ಮತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೆಳೆಯುವಂತಹ ಮರ ಏನಿದೆ ಆ ಮರಗಳನ್ನೇ ನಾವು ನೆಟ್ಟರೆ ಬಹಳ ಒಳ್ಳೆಯದು ಅಂತ ಕಾಣ್ತದೆ. ಹಾಗೆ ಪ್ರಕೃತಿ ನಮಗೆ ಒಂದು ಸುಮಾರು 6 ತಿಂಗಳ ಮಳೆಯನ್ನು ಸಹ ಕೊಡ್ತದೆ. ಆ ಮಳೆಯ ಮುಖಾಂತರ ನಾವು ಇನ್ನೂ ಪರಿಸರಕ್ಕೆ ಹೆಚ್ಚು ಪೂರಕವಾದ ಒಂದು ವಾತಾವರಣವನ್ನು ನಾವು ನಿರ್ಮಿಸೋಣ. ಮತ್ತೆ ಮುಂದಿನ ಜನಾಂಗಕ್ಕೆ ನಾವು ಖಂಡಿತವಾಗಿಯೂ ಅನ್ಯಾಯವನ್ನು ಮಾಡದೆ ಮುಂದಿನ ಜನಾಂಗ ಈ ಊರಿನಲ್ಲಿ ಬದುಕಬೇಕಂತಾದ್ರೆ ಇವತ್ತು ಪರಿಸರ ಒಳ್ಳೆಯದಾಗಿರಬೇಕು. ಇವತ್ತು ಹೆಚ್ಚು ಹಸಿರು ನಮ್ಮ ಸುತ್ತಮುತ್ತಲು ಇರಬೇಕು. ಹಾಗೆ ಪ್ರತಿಯೊಬ್ಬ ನಾಗರಿಕ ಇದರ ಬಗ್ಗೆ ಗಾಢ ಚಿಂತನೆಯನ್ನು ಮಾಡಿ ಈ ಕೆಲಸ ಕಾರ್ಯಗಳಿಗೆ ನಮ್ಮ ಕಿಂಚಿತ್ ಸಹಾಯವನ್ನಾದರೂ ನಾವು ಮಾಡಬೇಕು ಅಂತ ಹೇಳಿ ನಾನು ಆಶ್ಚರ್ಯ ಪಡ್ತೀನಿ. ಇಷ್ಟೊಂದು ದೊಡ್ಡ ದೊಡ್ಡ ಸ್ಥಾನದಲ್ಲಿರೋರು, ಸಂಸ್ಥೆಗಳಲ್ಲಿ ದೊಡ್ಡ ದೊಡ್ಡ ಕೆಲಸ ಮಾಡಿಕೊಂಡು ಇರ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ಈ ಜಾಗದಲ್ಲಿ ಕೆಲಸ ಆಗಬೇಕು ಅಂತ ಹೇಳಿ ಮಳೆ ಮೋಡ ಎಲ್ಲ ಇದ್ರೂ ಸಹ ತಾವೆಲ್ಲ ಬಂದಿರೋದು ತುಂಬ ಆಸಕ್ತಿ ಇದೆ ಅಂತ ಅನ್ನೋದನ್ನ ತೋರಿಸ್ತಾರೆ. ಸ್ವಾಮಿ, ಈ ಕೆಲಸವನ್ನು ಒಬ್ಬ ವ್ಯಕ್ತಿ ಮಾಡ್ತಾ ಬಂದಿದ್ದಾರೆ ಸುಮಾರು 9-10 ವರ್ಷಗಳಿಂದ ಅಂತ ತಾವು ಹೇಳ್ತಾ ಇದ್ದಾರೆ. ಜೊತೆಗೆ ಬೇರೆ ಬೇರೆ ಸಂಸ್ಥೆಗಳು ಅಲ್ಲಲ್ಲೇ ಆಗಾಗ ಕೆಲಸ ಸಹಾಯ ಮಾಡ್ಕೊಂಡು ಬಂದಿದೆ. ಕಾಲೇಜು ಸ್ಟೂಡೆಂಟ್ಗಳು ಅವರು ಇವರು ಅವೆಲ್ಲ ಮಾಡಿದ್ರು
ಮರಗಳು ಒಂದು ವರ್ಷದ ಮೇಲೆ ಉಳಿಯೋದಿಲ್ಲ ಅಂತ ಕಾಣಿಸುತ್ತೆ ಕೆಲವು ಕಡೆ. ಅರಣ್ಯ ಇಲಾಖೆ ಎಷ್ಟು ದೊಡ್ಡ ರೀತಿಯಲ್ಲಿ ಸಬ್ಸಿಡಿ ಕೊಡ್ತಾ ಇದೆ, ಅದು 1 ವರ್ಷಗಳ ಕಾಲ ನೆಲ ಅಗೆದು ಗುಂಡಿ ತೋಡಿ ಮರಗಳನ್ನು ನೆಟ್ಟು ಆ ಮರದ ಕಾಷ್ಟನ್ನು ಸಹ ಭರಿಸಿ ಅವರು ಈ ಕೆಲಸ ಮಾಡಿದ್ರು. ಅದಕ್ಕೆ ನೀರನ್ನು ಹಾಕ್ತಾ ಎಲ್ಲ ನಾವು ಬೆಳೆಸ್ಕೊಂಡು ಹೋದ್ರೂ ಆ ಗಿಡಗಳನ್ನು ಉಳಿಸೋದಕ್ಕೆ ಇನ್ನೂ ಸ್ವಲ್ಪ ಶ್ರಮ ಪಡಬೇಕಾಗಿದೆ. ಆ ಶ್ರಮ ಪಡಬೇಕಾಗಿರೋರು ಯಾರ ಮನೆ ಮುಂದೆ ಆ ಗಿಡಗಳಿದೆಯೋ ಅವರುಗಳು ಇದು ನನ್ನ ಗಿಡ ನನ್ನ ಮರ ಅಂತ ಹೇಳಿ ಅವರು 2-3 ಮರಗಳನ್ನು ಅವರು ವಹಿಸ್ಕೊಂಡ್ರೆ ಬಹುಶಃ ಆ ಮರಗಳು ಬದುಕಬಹುದು, ಬಾಳಬಹುದು ಅಂತಕ್ಕಂಥ ಒಂದು ಆಸೆ. ಒಬ್ಬ ವ್ಯಕ್ತಿ ಮಾಧವ ಅವ್ರಿಗೆ ಏನು ಕೆಲಸ ಮಾಡಿದ್ದಾರೆ ಅದಕ್ಕೆ ಯಾವುದೇ ರೆಕಾರ್ಡ್ಸ್ ಇಲ್ಲ. ಅವ್ರು ಮಾಡಿರೋದನ್ನ ಯಾವುದೇ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಇನ್ಯಾವುದರಲ್ಲೂ ಅವರು ಕಾಣಿಸ್ಕೊಳ್ಳೋಕೆ ಹೋಗಿಲ್ಲ. ಆದರೆ ಕೆಲಸ ಮಾಡ್ತಾ ಬಂದಿದ್ದಾರೆ. ಆ ಕೆಲಸ ಮಾಡಿರೋದಕ್ಕೆ ಬಹುಶಃ ಅವ್ರು ಹಾಕಿರೋ ದುಡ್ಡನ್ನು ಸಹ ನಾವು ಅವರಿಗೆ ಕಾಸನ್ನು ಸಹ ಕೊಡೋಕೆ ಹೋಗಿಲ್ಲ. ಇಂಥ ಸಂದರ್ಭದಲ್ಲಿ ಸಂಸ್ಥೆಗಳು ಮುಂದೆ ಬಂದಿದ್ದಾವೆ. ಉದಾಹರಣೆಗೆ ಗೋಕರ್ಣನಾಥ್ ಈಗ ಒಂದು JCBನ 1 ತಿಂಗಳವರೆಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ. 1 ಗಂಟೆಗೆ 900 ರೂಪಾಯಿ ಅಷ್ಟು ಖರ್ಚಿರ್ತದೆ. ಸೊ ನಾವು 1 ತಿಂಗಳು ಈ ಕೆಲಸವನ್ನು ಮಾಡಬೇಕಾಗಿ ಬಂದರೆ ಅವರು ಒಂದು ಖರ್ಚನ್ನು ವಹಿಸ್ಕೊಂಡಿದ್ದಾರೆ ಅಂತ. ಅದೇ ತರಹ ಲಯನ್ಸ್ ಕ್ಲಬ್ನವರು ಸಹ, ರೋಟರಿ ಕ್ಲಬ್ನವರು ಸಹ ಈ ಕೆಲಸವನ್ನ ಮಾಡ್ತಾ ಬಂದಿದ್ದಾರೆ. ಅವರು ಇದನ್ನ ಸ್ವಲ್ಪ ಯೋಜನಾಬದ್ಧವಾಗಿ ನಮ್ಮ ಜೊತೆಗೆ ಸೇರಿಕೊಂಡ್ರೆ, ನಾವು ಯಾಕೆ ಹೇಳ್ತಾ ಇದ್ದೀವಿ ಅಂದ್ರೆ ಗ್ಲೋಬಲ್ ಗ್ರೀನ್ ಟೈಗರ್ಸ್ ಕ್ಲಬ್ ಅಂತಕ್ಕಂಥ ಒಂದು ಕ್ಲಬ್ ಅನ್ನ ಈ ಸತಿ ನಾವು ಮಾಧವರು ಕೇಳಿದ್ದಕ್ಕೋಸ್ಕರ ಒಂದು ಹುಟ್ಟಾಕಿದ್ದೀವಿ. ಅವರಿಗೆ ಒಬ್ಬ ವ್ಯಕ್ತಿ ಹೋದರೆ ಬ್ಯಾಂಕ್ನಲ್ಲಿ ದುಡ್ಡು ಕೊಡೋದಿಲ್ಲ ಸರ್. ಆ ವ್ಯಕ್ತಿಗೆ ಯಾವ ತರಹ ದುಡ್ಡು ಕೊಡೋದಕ್ಕಾಗುತ್ತೆ? ಸಾಲ ಅವ್ರಿಗೆ ಡೊನೇಷನ್ ಆಗಲಿ ಏನನ್ನು ಕೊಡೋಕ್ಕಾಗೋದಿಲ್ಲ. ಈಗ ನಾವು ಈ GGTC ಅಂತ ಏನು ಹುಟ್ಟಾಕೊಂಡಿದ್ದೀವಿ ಅದ್ರ ಮೂಲಕ ಅವರ ಪ್ಲಾನ್ಗಳನ್ನ ಸಬ್ಮಿಟ್ ಮಾಡಿ ಬ್ಯಾಂಕುಗಳಲ್ಲಿ ಅದನ್ನು ಸ್ಕ್ರೂಟಿನೈಸ್ ಮಾಡಿದ ಮೇಲೆ ಕೆಲವು ಒಂದು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿನಲ್ಲಿ ಈ ಒಂದು ಹಣವನ್ನು ಏನಾದ್ರು ಅವರು ಸ್ಯಾಂಕ್ಷನ್ ಮಾಡೋದಕ್ಕೆ ಆಗುತ್ತಾ ಅಂತ ಒಂದು ಉದ್ದೇಶದಿಂದ ಆ ಆಸೆಯಿಂದ ಈ ಒಂದು ಕ್ಲಬ್ ಅನ್ನು ನಾವು ಹುಟ್ಟಾಕಿದ್ದೀವಿ. ನಮಗೆ ಯಾರಿಗೂ 1 ಪೈಸೆನೂ ಇದರಲ್ಲಿ ಬೇಕಾಗಿಲ್ಲ ಸ್ವಾಮಿ. ಮಾಧವರು ಮಾಡ್ತಾ ಇರೋ ಕೆಲಸಕ್ಕೆ ಏನಾದರೂ ನಮ್ಮಿಂದ ಸಹಾಯ ಸಿಕ್ಕೋದಾದ್ರೆ, ಪ್ರೋತ್ಸಾಹ ಸಿಕ್ಕೋದಾದ್ರೆ ಅದೇ ನಾವು ಮಾಡ್ತಕ್ಕಂಥ ಕೆಲಸ, ಮಾಡಬೇಕಾಗಿರೋ ಕೆಲಸ ಅಂತ ಹೇಳಿ ನಾವುಗಳು ಅವ್ರ ಹಿಂದ್ಗಡೆ ಇದ್ದೀವಿ. ಇದರಲ್ಲಿ ಬೇಕಾದಷ್ಟು ಅದರಲ್ಲೂ ಸಹ ಒಳ್ಳೊಳ್ಳೆ ವ್ಯಕ್ತಿಗಳು ಕೆಲಸ ಮಾಡ್ತಾ ಇದ್ದಾರೆ. ನನಗೆ ಆಶ್ಚರ್ಯ ಆಗುತ್ತೆ, ಇಷ್ಟೊಂದು ಯಂಗ್ಸ್ಟರ್ಸು ಈ ಕೆಲಸ ಮಾಡ್ತಾ ಇದ್ರು, ಅರಣ್ಯ ಇಲಾಖೆ ಇಷ್ಟೊಂದು ಸಹಾಯ ಮಾಡ್ತಾ ಇದ್ರು. ನಾವು ಮಾಡಬೇಕಾಗಿರೋ ಕೆಲಸ ಇನ್ನೂ ಬಹಳ ಇದೆಯಂತೆ. 2ನೇ ವರ್ಷ 3ನೇ ವರ್ಷ ಆ ಮರಗಳನ್ನ ಉಳಿಸಿದ್ರೆ ಆಮೇಲೆ ಆ ಮರಗಳು ಉಳ್ಕೊಳ್ತವೆ ಅಂತ ಹೇಳಿ ಶ್ರೀಧರ್ ಅವರು ಮೊನ್ನೆ ಹೇಳ್ತಾ ಇದ್ದಾರೆ. ಸೊ ಮೊದಲನೇ ವರ್ಷಕ್ಕೆ ಏನೋ ಅರಣ್ಯ ಇಲಾಖೆ ಕೊಡ್ತದೆ ಸಬ್ಸಿಡಿನ, 2ನೇ ವರ್ಷಕ್ಕೆ 3ನೇ ವರ್ಷಕ್ಕೆ ಬೇಕಾಗಿರ್ತಕ್ಕಂಥ ಹಣವನ್ನ ನಾವು ಡೊನೇಷನ್ ಮೂಲಕನೇ ಸಂಗ್ರಹಿಸಬೇಕು. ಇವತ್ತಿನ ದಿವಸ ಕ್ಲಬ್ಬಿನ ಹತ್ರ ಹೆಚ್ಚಿಗೆ ದುಡ್ಡೇನಿಲ್ಲ. ನಾವು ಏನು ಇಂಡಿವಿಜುವಲ್ ಆಗಿ ಏನೊಂದು ಸದಸ್ಯತ್ವದ ಮೆಂಬರ್ಶಿಪ್ ಏನು ಹಾಕೊಂಡಿದ್ದೀವಿ, ಅದೊಂದು 3,000 ರೂಪಾಯಿ ಅಂತ ಹೇಳಿ ನಾವು ಅಂದ್ಕೊಂಡಿದ್ದೀವಿ. ಅದನ್ನ ತಾವೆಲ್ಲರೂ ಕೆಲವರು ಕೊಟ್ಟರೆ ನಮ್ಮ ಹತ್ರ ಮೂಲಧನ ಸಂಗ್ರಹ ಆಗುತ್ತೆ. ಆ ಒಂದು ಹಣದಿಂದ ನಾವು ಈ ಒಂದು ಕೆಲಸವನ್ನ 2ನೇ ವರ್ಷ ಮತ್ತು 3ನೇ ವರ್ಷ ನಡೆಸ್ಕೊಂಡು ಹೋಗೋದಕ್ಕೆ ಅನುಕೂಲ ಆಗುತ್ತೆ ಅಂತಕ್ಕಂಥ ಒಂದು ಅಂಶವನ್ನ ತಮ್ಮ ಮುಂದೆ ಇಡ್ತಾ ಇದ್ದೀನಿ. ಯಾಕೆಂತಂದ್ರೆ ಹಣ ಇಲ್ದೇನೆ ಜನಗಳ ಸೇರ್ಸೋಕೆ ಆಗಲ್ಲ. ಪಾಪ ಬೆಳಗಿಂದ ಸಾಯಂಕಾಲದವರೆಗೂ ಕೆಲಸ ಮಾಡಿರ್ತಾರೆ. ಅವ್ರಿಗೊಂದು ಸ್ವಲ್ಪ ಊಟಕ್ಕೋ ಒಂದು ತಿಂಡಿಗೋ ನಾವು ಏನಾದರೂ ರಾಮಕೃಷ್ಣ ಮಿಷನ್ ಅವರು ಮೊನ್ನೆ ಸ್ವಚ್ಛ ಭಾರತ ಮಾಡಿದಾಗ ನೀವು ಗಮನಿಸಿರ್ಬೋದು. ಆ ಥರದ ಒಂದು ಕೆಲಸ ಮಾಧವರ ಈ ಒಂದು ಆಶ್ರಯದಲ್ಲಿ ಆಗಬೇಕು ಅನ್ನೋ ಒಂದು ಆಸೆ ನಮ್ಮ ಈ ಒಂದು GGTCನಲ್ಲಿ. ದಯವಿಟ್ಟು ತಾವು ಈ ವಿಷಯವನ್ನ ಮನಸ್ಸಿನಲ್ಲಿ ಗಮನದಲ್ಲಿ ಇಟ್ಕೊಂಡು ನಮ್ಮ ಈ ಒಂದು ಸಂಘಟನೆಯ ಕೆಲಸಕ್ಕೆ ತಾವು ಸಹಾಯ ಮಾಡ್ತೀರಿ, ಪ್ರೋತ್ಸಾಹ ಕೊಡ್ತೀರಿ. ನಮ್ಮ ಈ ಕೆಲಸ ನೋಡಿ, ನಾವು ತೊಕ್ಕೊಟ್ಟಿಂದ ಹಿಡಿದು ಏನೊಂದು ಪಂಪ್ವೆಲ್ವರೆಗೂ ಏನು ಹೋಗ್ತಾ ಇದ್ದೀವಿ, ಸುಮಾರು 14 ಕಿಲೋಮೀಟರ್. ನನ್ಕೂತ 14 ಕಿಲೋಮೀಟರ್ ಅಂತಂದ್ರೆ ಈ ಎಲ್ಲ ಮರಗಳು ವರ್ಷಕ್ಕೆ ನಾವು ನೀರನ್ನು ಹಾಕಬೇಕಾಗತ್ತೆ. ಅಕ್ಟೋಬರಿಂದ ಮಾರ್ಚ್ ಅದಕ್ಕೆ ಬೇಕಾ ವಾಟರ್ ಟ್ಯಾಂಕರ್ ತರಿಸಬೇಕಾಗತ್ತೆ. ಕೆಲವು ಕೆಲಸಗಳನ್ನ 2ನೇ ವರ್ಷ 3ನೇ ವರ್ಷ ಮಾಡೋದಕ್ಕೆ ಏನೊಂದು ಸಹಾಯ ಬೇಕಾಗಿದೆ. ದಯವಿಟ್ಟು ಅದನ್ನು ತಾವು ಗಮನದಲ್ಲಿಟ್ಕೋತೀರಿ. ಮಾಧವ ಮತ್ತು ನಮ್ಮ ಟೀಮ್, ಮಾಧವ ಅಂತ ಯಾಕೆ ಹೇಳಿದ್ರೆ ಅವ್ರು ಮಾಡಿರೋ ಕೆಲಸಕ್ಕೆ ನಾವು ಸಬ್ಸ್ಟಿಟ್ಯೂಟ್ ಮಾಡೋಕೆ ಆಗಲ್ಲ. ಆದರೆ ಆ ಕೆಲಸಕ್ಕೆ ನಾವು ಅವ್ರ ಜೊತೆಗೆ ಈ ತಂಡ ಇದೆ ಅಂತ ಅನ್ನೋದನ್ನ ಹೇಳ್ತಾ, ನೀವೆಲ್ಲ ಬಂದಿದ್ದಕ್ಕೆ ನಿಮ್ಮೆಲ್ಲರಿಗೂ ಪೂರ್ವಕವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಶ್ರೀ ಮನೋಜ್ ಸಾಲ್ಯನ್ ಉಳ್ಳಾಲ ಸಭೆ ನೆತ್ಕೊಂಡರು. ನಮ್ಮೆಲ್ಲರ ಹೊಣೆ, ಅಂದ್ರೆ ನಮ್ಮೆಲ್ಲರ ಜವಾಬ್ದಾರಿ, ನಮ್ಮೆಲ್ಲರ ಕರ್ತವ್ಯ. ಈ ನಿಟ್ಟಿನಲ್ಲಿ ನಮ್ಮ ಶ್ರೀಯುತ ಮಾಧವ ಉಳ್ಳಾಲರವರು ಸುಮಾರು 25 ವರ್ಷಗಳಿಂದ ಯಾವುದೇ ಒಂದು ಫಲಾಪೇಕ್ಷೆ ಇಲ್ಲದೆ, ಯಾವುದೇ ಒಂದು ಸ್ವಾರ್ಥ ಇಲ್ಲದೆ, ಪ್ರಾಮಾಣಿಕತೆಯಿಂದ, ಸ್ವ ಇಚ್ಛೆಯಿಂದ ಸಾವಿರಾರು ಗಿಡಗಳನ್ನು
ನೀಡುತ್ತಾ ಅದನ್ನು ಪೋಷಣೆ ಮಾಡ್ತಾ ಬಂದಿರ್ತಾರೆ. ಅವರ ಒಂದು ಕೈಯನ್ನ ಬಲಪಡಿಸಬೇಕು, ಅವರಿಗೆ ಶಕ್ತಿ ತುಂಬಬೇಕೆಂಬ ಉದ್ದೇಶವನ್ನು ಇಟ್ಟುಕೊಂಡು ನಾವೆಲ್ಲರೂ ಒಟ್ಟು ಸೇರಿ ಅವರ ನೇತೃತ್ವದಲ್ಲಿ ಗ್ಲೋಬಲ್ ಗ್ರೀನ್ ಟೈಗರ್ಸ್ ಕ್ಲಬ್ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿಕೊಂಡು ಇವತ್ತಿನ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಬಂಧುಗಳೇ, ಈ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೇರಣೆಯಾಗಿರುವಂತಹ ನಮ್ಮ ಒಂದು ಸಾಲುಮರದ ತಿಮ್ಮಕ್ಕ ಇರ್ಬೋದು, ಹಾಗೆಯೇ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತೆ ತುಳಸಿ ಗೌಡ ಇರ್ಬೋದು, ಇವರ ಹೆಸರನ್ನು ಹೇಳಲು ನಾನು ಬಹಳ ಇಚ್ಛೆ ಪಡ್ತಿದ್ದೇನೆ. ಅದರೊಂದಿಗೆ ನಮ್ಮ ಈ ಒಂದು ಗ್ಲೋಬಲ್ ಟೈಗರ್ಸ್ ಗ್ರೀನ್ನ ಮುಖ್ಯಸ್ಥರಾದ ಅಂದರೆ ಹಿರಿಯ ಸದಸ್ಯರಾದ ನಮ್ಮ ಪರಿಸರವಾದಿ ನಮ್ಮ ದಿನೇಶ್ ಹೊಳ್ಳಲ್ ಅವರು ಒಂದು ಮಾತನ್ನು ನಮಗೆ ಯಾವಾಗಲೂ ಸಹ ಹೇಳ್ತಿದ್ದಾರೆ. ನೋಡಿ, ನೀವು ಎಷ್ಟು ಲಕ್ಷ ಗಿಡಗಳನ್ನು ಇಟ್ಟಿದ್ದೀರಿ ಅದು ಮುಖ್ಯವಲ್ಲ, ನೆಟ್ಟ ಗಿಡಗಳ ಬಗ್ಗೆ ಎಷ್ಟು ಲಕ್ಷ್ಯ ವಹಿಸಿದಿರಿ, ಎಷ್ಟು ಜಾಗೃತಿ ವಹಿಸಿದಿರಿ ಅದು ಬಹಳ ಮುಖ್ಯ. ಈ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಇವತ್ತಿನ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಬಂದಂತ ಅತಿಥಿಗಳನ್ನ ಸ್ವಾಗತಿಸುವುದು ನಮ್ಮ ಆದ್ಯ ಕರ್ತವ್ಯ. ಪರಿಸರವಾದಿ ಶ್ರೀ ದಿನೇಶ್ ಹೊಳ್ಳ ಪ್ರಸ್ತಾವನದ ಪಾತ್ರ ಪಂಡಿರು. ನೋಡಿ, ಪಶ್ಚಿಮ ಘಟ್ಟದಲ್ಲಿ ಈ ರೀತಿ ದುರಂತಗಳಾದರೆ ಅದು ನೇರವಾಗಿ ಹೊಡೆತ ಬೀಳುವುದು ಪಶ್ಚಿಮ ಘಟ್ಟಕ್ಕೆ ಮಾತ್ರ, ಇಡೀ ದಕ್ಷಿಣ ಭಾರತಕ್ಕೆ, ಕನ್ಯಾಕುಮಾರಿಯಿಂದ ಹಿಡಿದು ಗುಜರಾತ್ನವರೆಗೂ ಈ ದುರಂತಗಳಾದ ಕಡೆ ನಾವು ಅನುಭವಿಸಬೇಕಾದಂಥದ್ದು. ಇವತ್ತಲ್ಲಿ ಏನಾಗಿದೆ, ನದಿ ಮೂಲವನ್ನು ಕೆಳಕುವಂಥ ವ್ಯವಸ್ಥೆಗಳಾಗ್ತಾ ಇದೆ. ನದಿ ಮೂಲದಲ್ಲಿ ಏನೆಲ್ಲ ನಮ್ಮ ಯೋಜನೆಗಳನ್ನು ಮಾಡಿಕೊಂಡು ಈ ದುರಂತಗಳನ್ನು ಆಹ್ವಾನ ನೋಡ್ತಾ ಇದ್ದಾರೆ. ನಾವೇ ಆಹ್ವಾನ ಕೊಟ್ಟು ಆಮಂತ್ರಿಸುವಂಥ ಸನ್ನಿವೇಶ ನಿರ್ಮಾಣ ಆಗಿದೆ. ಇವತ್ತು ಮಾಧವ್ ಉಳ್ಳಾಲ್ ಇಷ್ಟುವರೆಗೆ ಮಾಡಿದ್ದು ಸಾಧನೆ, ಇನ್ನೂ ಮಾಡೋದು ಸಾಹಸ. ಅವರು ಅಂತರ್ಜಲ ಕುಸಿತಾ ಇದೆ, ನಮ್ಮ ಹಸಿರು ಹೊದಿಕೆ ಕಡಿಮೆ ಆಗ್ತಾ ಇದೆ, ಅಂಥದ್ದಕ್ಕೊಂದು ಒಳ್ಳೆಯ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರಲ್ಲಿ ಮಾಧವ್ ಉಳ್ಳಾಲ್ ಇವತ್ತು ಸಾಂಕೇತಿಕವಾಗಿ ಮಾಡಿದರು. ಈ ಎಲ್ಲ ಊರಿನ ಸಂಘಟನೆಗಳು, ಅರಣ್ಯ ಇಲಾಖೆಯವರು ಮತ್ತು ನವಯುಗದವರು ಮಾಡಿದರೂ ಕೂಡ ಊರಿನ ಎಲ್ಲ ಸಂಘಟನೆಗಳ ಸಹಕಾರ ಈ ಪ್ರಮಾಣ ಮುಖ್ಯ ಆಗ್ತಾ ಇರ್ತಾರೆ. ಮಾಧವ್ ಉಳ್ಳಾಲ್ ಡೈಲಿ ಬಂದ ದಿನ ನೋಡ್ಲಿಕ್ಕೆ ಆಗ್ತಾ ಇಲ್ಲ, ಆದರೆ ಎಲ್ಲಿ ಆಯಾ ಹತ್ತಿರದ ಮನೆಯವರು ಸಂಘಟನೆಗಳಿಗೆ ನೋಡುವಂಥ ಪರಿಸ್ಥಿತಿ ಬೇಕು. ಅದ ಕಾರಣ ಇವತ್ತು ನೆಡುವಂಥ ಸಾಲುಮರದ ಕಾರ್ಯಕ್ರಮ, ನಾವು ಸಾಲುಮರದ ತಿಮ್ಮಕ್ಕ ಅಂತ ಹೇಳ್ತೀವಿ. ಇವತ್ತು ಮಂಗಳೂರಲ್ಲಿ ಸಾಲುಮರದ ಮಾಧವ ಕೂಡ ಈ ಕಾರ್ಯಕ್ರಮ ಮಾಡುವಾಗ ನಾವೆಲ್ಲರೂ ಸಪೋರ್ಟ್ ಮಾಡಿದರೆ ಇದು ಬಹಳ ದೊಡ್ಡ ಯಶಸ್ವಿ ಆಗ್ಬೋದು. ಎಲ್ಲರ ಸಹಕಾರ ಮುಖ್ಯ. ಎಲ್ಲರೂ ನಮ್ಮ ಗಿಡವನ್ನು ನಮ್ಮ ಮನೆಯವರು, ನಮ್ಮ ಕುಟುಂಬಿಕರಂತ ವಹಿಸ್ಕೊಂಡ್ರೆ ಮಾತ್ರ. ನನ್ನ ಮಕ್ಕಳು ಕೇಳ್ತಾರೆ, ಗಿಡ ಮಾತಾಡ್ತದ ಅಂತ. ಮಾತಾಡಿದರೆ ಮಾತಾಡ್ತಾರೆ, ನಾವು ಮಾತಾಡಲಿಕ್ಕೆ ಹೋಗ್ತಾ ಇಲ್ಲ ಅಷ್ಟೇ. ಆದ ಕಾರಣ ಇವತ್ತು ನೆಟ್ಟ ಗಿಡ ನಮ್ಮ ಕುಟುಂಬದ ಸದಸ್ಯರಂತ ನಾವು ನೋಡಿಕೊಂಡ್ರೆ, ಮಾಧವ್ ಉಳ್ಳಾಳರಿಗೆ ಎಲ್ಲ ಸಂಘಟನೆಗಳು ಸೇರಿಕೊಂಡ್ರೆ ಈ ಒಂದು ಕಾರ್ಯಕ್ರಮದಲ್ಲಿ ಯಶಸ್ವಿ ಆಗ್ಬೋದು ಅಂತೇಳಿ ಶ್ರೀ ಪ್ರವೀಣ್ ಎಸ್ ಕುಂಪಲ ಸಭೆ ಸ್ಥಾರಿಕೆ ಮಲ್ತಿರು. ಈ ಪೊರ್ತು ಹುತಾತ್ಮ ಯೋಧರಿಗೂ ಶ್ರದ್ಧಾಂಜಲಿ ಅರ್ಪಿಸಾಯಿರು.